ಕ್ರೀಡಾಕೂಟವನ್ನು ಈಗ ತಾನೇ ನಾವು ಆರಂಭಿಸಲಿದ್ದೇವೆ. ಎಲ್ಲ ಮಕ್ಕಳು ಮಾರ್ಚ್ ಫಸ್ಟ್ಗೆ ನಿಮಗೆ ನೀಡಿದ ಸ್ಥಳದಲ್ಲಿ ನಿಲ್ಲುವುದು. ಜಂಪಿಂಗ್ ಈವೆಂಟ್ಸ್ ಮಾತ್ರ ನಡೆಯಲಿಕ್ಕಿದೆ. ಈ ಎಲ್ಲ ಚೇತೋಹಾರಿ ಕಾರ್ಯಕ್ರಮಗಳ ವೀಕ್ಷಣೆಗೆ ಕಾತರದಿಂದ ಕಾಯುತ್ತಿರುವ ಎಲ್ಲ ಆಹ್ವಾನಿತರಿಗೆ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕ ವೃಂದದವರು, ಉಭಯ ಶಾಲೆಗಳ ಶಾಲಾಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು, ಶಾಲಾ ಶೈಕ್ಷಣಿಕ ಕಾರ್ಯಕ್ರಮಗಳ ಅಂಗವಾಗಿರುವ B.Ed ಪ್ರಶಿಕ್ಷಣಾರ್ಥಿಗಳು, ಪೋಷಕರು, ಅಕ್ಷರದಾಸೋಹ ಸಿಬ್ಬಂದಿಗಳು ಮತ್ತು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಅತಿಥಿಗಳ ಉಪಸ್ಥಿತಿಯನ್ನು ಗೌರವಿಸುತ್ತಾ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಮವಸ್ತ್ರದೊಂದಿಗೆ ವಿದ್ಯಾರ್ಥಿಗಳು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ಅನಿಲ್ ಕುಮಾರ್ ಸರ್ ತಮಗೆ ಧನ್ಯವಾದಗಳು. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ತಂಡಗಳ ವೀಕ್ಷಣೆ ಅತಿಥಿಗಳಿಂದ. ನೇತೃತ್ವದ ಸ್ಪಾರ್ಕ್ಲಿಂಗ್ ಸ್ಟಾರ್ಸ್ ಸೀನಿಯರ್ ಗರ್ಲ್ಸ್ ತಂಡ ಪ್ಲೇಕಾರ್ಡ್ ಧಾರಿಯಾಗಿ 4ನೇ ತರಗತಿಯ ವಿನಯ್ ಮೊದಲನೇ ತಂಡ ಮಾರ್ಚ್ ಫಸ್ಟ್ ಅಲ್ಲಿ ಮುನ್ನಡೆಯನ್ನು ಬರ್ತಾ ಇದೆ. ದೀಪಾ ನೇತೃತ್ವದ ಸ್ಪಾರ್ಕ್ಲಿಂಗ್ ಸ್ಟಾರ್ಸ್ ಸೀನಿಯರ್ ಗರ್ಲ್ಸ್ ಶೈನ್ ಪ್ಲೇಕಾರ್ಡ್ ಧಾರಿಯಾಗಿ ವಿನಯ್ 4ನೇ ತರಗತಿ, ಧ್ವಜಧಾರಿಯಾಗಿ ದೀಪಾ 10ನೇ ತರಗತಿ. ಇದೀಗ ಅತಿಥಿಗಳ ಎದುರಿಂದ ಮುನ್ನಡೀತಾ ಇದೆ. ಬಿಳಿ ಮತ್ತು ಸಮವಸ್ತ್ರದ ತಂಡ ಅದರ ಮುಂದಿನಿಂದ ಬರ್ತಾ ಇದೆ. 9ನೇ ತರಗತಿ ಸಾಗರ್ ಧ್ವಜಧಾರಿಯಾಗಿರುವ 4ನೇ ತರಗತಿ ದೇವರಾಜ್ ಪ್ಲೇಕಾರ್ಡ್ ಧರಿಸಿರುವಂತಹ ತಂಡ ನೀಲಿ ಮತ್ತು ಸಮವಸ್ತ್ರದೊಂದಿಗೆ ಅತಿಥಿಗಳ ಎದುರು ಸಾಕ್ತಾ ಇದೆ. 3ನೇ ತಂಡವಾಗಿ ಬರ್ತಾ ಇದೆ ಸ್ಕೈಸ್ ಕ್ರಾಕರ್ಸ್ ಸ್ಕೈಸ್ ಲಿಮಿಟೆಡ್ ಪ್ರೈಮರಿ ಸೆಕ್ಷನ್ ತಂಡ. ರೇಣುಕಾ 10ನೇ ತರಗತಿ ಧ್ವಜಧಾರಿಣಿಯಾಗಿ ಆಕರ್ಷಕ ಕೆಂಪು ಮತ್ತು ಸಮವಸ್ತ್ರದ ತಂಡ ಮತಗೊಂಡ 5ನೇ ತರಗತಿ ಪ್ಲೇಕಾರ್ಡ್ ಧಾರಿಯಾಗಿದ್ದಾರೆ. ಅದರ ಮುಂದಿನಿಂದ ಬರ್ತಾ ಇದೆ ನೈಟ್ ಕಿಂಗ್ಸ್ ತಂಡ. ವಿಘ್ನೇಶ್ 7ನೇ ತರಗತಿ ಧ್ವಜಧಾರಿಣಿಯಾಗಿದ್ದಾರೆ. ಹಾಗೆ ಮೃತ್ಯುಂಜಯ 4ನೇ ತರಗತಿ ಪ್ಲೇಕಾರ್ಡ್ ಹೋಲ್ಡರ್ 4ನೇ ತಂಡವಾಗಿ ಅತಿಥಿಗಳ ಎದುರಿಂದ ಮುನ್ನಡೀತಾ ಇದೆ. ತಂಡವಾಗಿ ಧ್ವಜಧಾರಿಣಿ 7ನೇ ತರಗತಿ ದಿವ್ಯಾಶ್ರೀ ರೇಗನ್ ಪ್ಲೇಸ್ ಮೈಲಾರಿ ಪ್ಲೇಕಾರ್ಡ್ ಧಾರಿಯಾಗಿದ್ದಾನೆ. ಈಗ ಅತಿಥಿಗಳ ಮುಂದೆ ಸಾಗ್ತಾ ಇದೆ. ಅದರ ಹಿಂದಿನಿಂದ 7ನೇ ತರಗತಿಯ ರೋಷನ್ ಭಾನು ಧ್ವಜಧಾರಿಯಾಗಿರುವ 4ನೇ ತರಗತಿ ಪ್ಲೇಕಾರ್ಡ್ ಧಾರಿಯಾಗಿರುವ ಮಿಸ್ಟ್ರಿ ಮಾಸ್ಟರ್ ತಂಡ ವೆರಿ ಹಾರ್ಡ್ ಟು ಎಸ್ಟಿಮೇಟ್. ಬರ್ತಾ ಇದೆ ಸ್ವಪ್ನ ನೇತೃತ್ವದ ಧ್ವಜಧಾರಿಣಿಯಾಗಿರುವಂತಹ ಸಿಲ್ವರ್ ಸ್ಪಾರ್ಕ್ಸ್ ತಂಡ. ಸ್ಪಾರ್ಕ್ಸ್ ಇಸ್ ದ ರೈಟ್ ಟೈಮ್. ಸುನಿಲ್ 4ನೇ ತರಗತಿ ಪ್ಲೇಕಾರ್ಡ್ ಧಾರಿಯಾಗಿದ್ದಾನೆ.
ಅಂತಿಮವಾಗಿ ಕೊನೆಯ ತಂಡ ರ್ಯಾಪಿಡ್ ರೇಸಿಂಗ್ ರೆಬಲ್ಸ್ ಶಾಶ್ವತ್ 7ನೇ ತರಗತಿ ಧ್ವಜಧಾರಿಯಾಗಿದ್ದಾನೆ ಹಾಗೂ ಸಮರ್ಥ್ 4ನೇ ತರಗತಿ ಪ್ಲಕಾರ್ಡ್ಧಾರಿಯಾಗಿದ್ದಾನೆ. ಎಲ್ಲ 8 ತಂಡಗಳು ಮಾರ್ಚ್ ಪಾಸ್ಟ್ ನಲ್ಲಿ ಭಾಗವಹಿಸಿ ಇದೀಗ ಕೊನೆಯ ತಂಡವಾದ ಶಾಶ್ವತ್ ನೇತೃತ್ವದ ತಂಡ ಅತಿಥಿಗಳ ಇವರಿಂದ ಮುನ್ನಡೀತಾ ಇದೆ. ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಸಭೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನಿನ್ನ ಬದುಕಿನ ಹಗಲಲ್ಲೂ ಬಾ ದೇವ, ಇಲ್ಲಿ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ಈ ಬದುಕು ನೀದ್ದಲ್ಲಿ, ಕತ್ತಲಾಗದು ಈ ಬದುಕು ನೀದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಮನೆಯೊಳಗೆ ಮನೆಯೊಡೆಯ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಬೆಳಗಿನ ಮುಂಜಾನೆ, ಶುಭ ಮುಂಜಾನೆ. 2025-26ನೇ ಸಾಲಿನ ನಮ್ಮ ಶಾಲಾ ವಾರ್ಷಿಕ ಕ್ರೀಡಾಕೂಟಕ್ಕೆ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಶಿಕ್ಷಣ ಎಂಬುದು ಕೇವಲ ತರಗತಿ ಒಳಗಿನ ಬೋಧನೆಗೆ ಅದು ಒಳಪಟ್ಟಿಲ್ಲ. ವಿದ್ಯಾರ್ಥಿಗಳು ಬೋಧನೆಯ ಜೊತೆಯಲ್ಲಿ ಹೊರಗಿನ ದೈಹಿಕ ಶಿಕ್ಷಣದ ಒಂದು ಅನುಭವ ಪಡೆಯುವ ಮೂಲಕ ಆ ಮೂಲಕ ತಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇದರ ಒಂದು ಅಂಗವಾಗಿ ನಾವಿಂದು ನಮ್ಮ ವಾರ್ಷಿಕ ಕ್ರೀಡಾಕೂಟದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ರೀಡಾಕೂಟದ ಅಭ್ಯಾಗತರಾಗಿ ಬಹಳಷ್ಟು ಮಂದಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಲ್ಲಿ ನಮ್ಮ ಶಾಲಾ SDMC ಅಧ್ಯಕ್ಷರಾಗಿರುವಂಥ ಶ್ರೀ ಫಕೀರ್ ನಾಯಕ್ ಸರ್ ಇವರು ಪ್ರತಿಯೊಂದು ಶಾಲಾ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮ ಸಹಕಾರ ನೀಡುತ್ತಿದ್ದಾರೆ. ಸರ್, ತಮ್ಮನ್ನು ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿ ಅಭ್ಯಾಗತರು ಶ್ರೀಮತಿ ಲಯನೆಸ್ ಲಿಡಿಯಾ, ಕಾರ್ಯದರ್ಶಿ ಲಯನ್ಸ್ ಕ್ಲಬ್ ಲೇಡಿ ಹಿಲ್. ಇವರು ಕೂಡ ನಮ್ಮೊಂದಿಗೆ ಕಳೆದ ಬಾರಿಯ ಕ್ರೀಡಾಕೂಟದಲ್ಲಿ ಗೆದ್ದುಕೊಂಡು ನಮ್ಮ ಎಲ್ಲ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅದೇ ರೀತಿ ಶಾಲೆಯ ಅಭಿವೃದ್ಧಿ ಕಾರ್ಯದಲ್ಲಿ ಕೂಡ ಅವರು ತಮ್ಮ ಕೈ ಜೋಡಿಸಿಕೊಂಡಿದ್ದಾರೆ. ಧನ ಸಹಾಯ ನೀಡುವ ಮೂಲಕ, ಇನ್ನಿತರ ರೀತಿಯಲ್ಲಿ ಸಹಾಯ ನೀಡುವ ಮೂಲಕ ಶಾಲೆಯ ಅಭಿವೃದ್ಧಿಯಲ್ಲಿ ತಮ್ಮ ಸಹಾಯ ನೀಡಿದ್ದಾರೆ. ಮೇಡಮ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತೋರ್ವ ಅಭ್ಯಾಗತರು ಶ್ರೀಮತಿ ಲಯನೆಸ್ ಶಾಂತ, ಲಯನ್ಸ್ ಕ್ಲಬ್ ಕಾವೇರಿ ಇಲ್ಲಿನ ಕ್ಯಾಬಿನೆಟ್ ಸದಸ್ಯರು ಹೌದು, ಹಾಗೂ ನಮ್ಮ ಸ್ಥಳೀಯ ಸಮರ ಬ್ಯೂಟಿ ಪಾರ್ಲರ್ ಹತ್ತಾವರ್ ಇಲ್ಲಿನ ಮಾಲಕರು ಹೌದು. ಇವರು ಕೂಡ ನಮ್ಮ ಶಾಲೆಯ ವಿವಿಧ ಚಟುವಟಿಕೆಯಲ್ಲಿ ಬಹಳಷ್ಟು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಶಾಲೆಯ ಅಭಿವೃದ್ಧಿಯಲ್ಲಿ ಬಹಳಷ್ಟು ಸಹಾಯವನ್ನು ನೀಡಿದ್ದಾರೆ. ಧನ ಸಹಾಯ ನೀಡುವ ಮೂಲಕ ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಅವರು ತಮ್ಮ ಒಂದು ಪಾಲನ್ನು ನೀಡಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತೋರ್ವ ಇಲ್ಲಿನ ಅಭ್ಯಾಗತರು ಶ್ರೀಯುತ ಸತೀಶ್ ಕುಮಾರ್, ಜಿಲ್ಲಾ ವಾಲಿಬಾಲ್ ಫೆಡರೇಷನ್ ಅಧ್ಯಕ್ಷರು ಹಾಗೂ 4 ವಾಲ್ ಬಿಲ್ಡರ್ಸ್ ಅಂದರೆ ಕಟ್ಟಡ ಒಂದು ನಿರ್ಮಾಣ ಸಂಸ್ಥೆಯ ಮಾಲಕರು ಹೌದು. ಇವರು ಕೂಡ ನಮ್ಮ ಶಾಲೆಯ ಪ್ರತಿಯೊಂದು ಆಗುಹೋಗುಗಳಲ್ಲಿ ಶಾಲೆಯ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನು ತಾವು ಬಹಳಷ್ಟು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಮತ್ತೋರ್ವ ಅಭ್ಯಾಗತರು ಶ್ರೀಯುತ ಅನಿಲ್ ಕುಮಾರ್, ಪ್ರಧಾನ ವ್ಯವಸ್ಥಾಪಕರು, ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹತ್ತಾವರ. ನಮ್ಮ ಶಾಲೆಯ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಈ ಒಂದು ಸಂಸ್ಥೆಯ ಕೊಡುಗೆ ಇದ್ದೇ ಇದೆ. ಪ್ರತಿ ವರ್ಷ ಮತ್ತೆ ನಾವು ಅವರಲ್ಲಿ ಏನಾದರೂ ಸಹಾಯ ಕೇಳಿದಾಗ ಅವರು ಯಾವತ್ತೂ ಇಲ್ಲ ಎಂದಿಲ್ಲ. ಪ್ರತಿಯೊಂದು ನಮ್ಮ ಬೇಡಿಕೆಗೆ ಅವರು ಸ್ಪಂದಿಸುವ ಮೂಲಕ ನಮ್ಮ ಶಾಲೆ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನು ತಾವು ಸಹಾಯವನ್ನು ನೀಡಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಅಭ್ಯಾಗತರು ಶ್ರೀಯುತ ರಕ್ಷಿತ್,
ಕಟ್ಟಡ ಗುತ್ತಿಗೆದಾರರು. ನಮ್ಮಲ್ಲಿ ಪ್ರಸಕ್ತ MRPL ಸಂಸ್ಥೆಯಿಂದ ಅದರ CSR ನಿಧಿಯಿಂದ ಒಂದು ತರಗತಿ ಕೋಣೆ ಹಾಗೂ ಮಕ್ಕಳ ಶೌಚಾಲಯ ನಿರ್ಮಾಣ ಆಗ್ತಾ ಇದೆ. ಅದರ ಗುತ್ತಿಗೆಯನ್ನು ಪಡೆಯುವ ಮೂಲಕ ಅತ್ಯಂತ ಒಂದು ಗುಣಮಟ್ಟದ ಕಟ್ಟಡ ನಿರ್ಮಾಣ ಮಾಡಿ ಕೊಡ್ತೇನೆ ಎಂಬ ಒಂದು ಭರವಸೆಯೊಂದಿಗೆ ಅವರು ಈ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಪ್ರೌಢಶಾಲೆಯ SDMC ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮಿ, ಇವರು ಕೂಡ ನಮ್ಮ ಶಾಲೆಯ ಪ್ರತಿಯೊಂದು ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಪ್ರತಿಯೊಂದು ಚಟುವಟಿಕೆಯಲ್ಲಿ ತಮ್ಮ ತಾವು ತೊಡಗಿಸಿಕೊಳ್ಳುವ ಮೂಲಕ ಸಕ್ರಿಯವಾಗಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೊಂದಿಗಿರುವವರು ನಮ್ಮ ಸ್ಥಳೀಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರು ಮೊಹಮ್ಮದ್ ಕಾಸಿಂ ಸರ್. ಇವರು ಕೂಡ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾದರೂ ಕೂಡ ನಮ್ಮ ಶಾಲೆಯ ಪ್ರತಿಯೊಂದು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಬಹಳಷ್ಟು ಶಾಲೆಯ ಚಟುವಟಿಕೆಯಲ್ಲಿ ಅವರು ತಮ್ಮನ್ನು ತಾವು ಪಾಲನ್ನು ನೀಡಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತೋರ್ವ ಅಭ್ಯಾಗತರು ನಮ್ಮ ವಲಯದ ಕರಮನ್ನೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಸವಿತಾ ನಾಯಕ್ ನಮ್ಮ ಒಂದು ಕರೆಗೆ ಹೋಗೊಟ್ಟು ಇಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಹೃದಯ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಗಣ್ಯ ವ್ಯಕ್ತಿ ನಮ್ಮೊಂದಿಗಿದ್ದಾರೆ, ಶ್ರೀಯುತ ಜೂಡ್ ಸರ್. ಇವರು ಸಮಾಜ ಸೇವಕರು ಹಾಗೂ ವಿಶೇಷವಾಗಿ ನಮ್ಮ ಶಾಲೆಯ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿರುವವರು. ಶಾಲೆಯ ಪ್ರತಿಯೊಂದು ಬೇಡಿಕೆಗೆ ಸ್ಪಂದಿಸುವ ಮೂಲಕ ಬಹಳಷ್ಟು ಸಹಾಯ ನೀಡಿದವರು. ಮಕ್ಕಳ ಮಧ್ಯಾಹ್ನದ ಭೋಜನ ಆಗಬಹುದು, ಹಾಗೆ ಇತ್ತೀಚೆಗೆ ನಮ್ಮ ಒಂದು ಮುಖ್ಯ ಬೇಡಿಕೆಯಾದಂಥ ಮಕ್ಕಳ ಊಟದ ತಟ್ಟೆ ಬಗ್ಗೆ ನಾವು ಅವತ್ತು ಕೇಳಿದಾಗ ಅವರು ಬಹಳ ಸಂತೋಷದಿಂದ ಅದನ್ನು ನೀಡುವಂಥ ಒಂದು ಸಹಾಯ ಮಾಡಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮತ್ತೋರ್ವ ಅಭ್ಯಾಗತರಲ್ಲ, ನಮ್ಮವರೇ, ನಮ್ಮ ಸ್ಥಳೀಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯನಾಗಿರುವಂಥ ಶ್ರೀಮತಿ ಮಾಯಾ. ಎರಡು ಶಾಲೆಗಳು ಒಂದೇ ಆವರಣದಲ್ಲಿದ್ದುಕೊಂಡು ಒಂದೇ ನಾಣ್ಯದ ಎರಡು ಮುಖ್ಯ ಇದ್ದಾಗಿದ್ದಾವೆ. ಹಾಗಾಗಿ ನಮ್ಮ ಈ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯನಾಗಿರುವಂಥ ಶ್ರೀಮತಿ ಮಾಯಾ ಮೇಡಮ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಸ್ಥಳೀಯ ನಮ್ಮ ಪ್ರೌಢಶಾಲೆಯ ಶಿಕ್ಷಕರಿಂದ ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿದ್ದುಕೊಂಡು ಪ್ರತಿಯೊಂದು ಚಟುವಟಿಕೆಗೆ ಸಹಕಾರ ನೀಡುತ್ತಾ ಪ್ರತಿಯೊಂದು ಯಶಸ್ವಿಯಾಗಿ ನೀಡಲಿಕ್ಕೆ ಸಹಕಾರ ನೀಡುತ್ತಿದ್ದಾರೆ. ತಮ್ಮನ್ನೆಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಹತ್ತಾವರ ನಮ್ಮ ವಠಾರದ ಶಾಲೆ, ಇಲ್ಲಿನ ಶಿಕ್ಷಕರು ಬಂದೂ ಕೂಡ ಹಾಗೆ ನಮ್ಮ ಶಾಲೆಯ ಪ್ರತಿಯೊಂದು ಚಟುವಟಿಕೆಯಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕರಾದರೂ ಕೂಡ ನಮ್ಮ ಶಾಲೆಯ ಪ್ರತಿ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಶಾಲೆಯ ಒಂದು ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ನಮ್ಮ ಸ್ಥಳೀಯ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಇಲ್ಲಿನ ಪ್ರಶಿಕ್ಷಣಾರ್ಥಿಗಳು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಹಾಗೆ ಶಿಕ್ಷಕರಾಗುವವರು, ಆ ಒಂದು ಅನುಭವ ಪಡೆಯಲಿಕ್ಕಾಗಿ ನಮ್ಮಲ್ಲಿ ಬಂದಿದ್ದಾರೆ. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಬಂದಿರುವಂಥ ನಮ್ಮ ವಿದ್ಯಾರ್ಥಿಗಳ ಪೋಷಕರಿಗೆ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮ ಮುಖ್ಯವಾಗಿ ಕೇಂದ್ರಬಿಂದು ಆಗಿರುವಂಥವರು ನೀವು ವಿದ್ಯಾರ್ಥಿಗಳು. ಇದರಲ್ಲಿ ನಿಮ್ಮನ್ನು ನೀವು ಸರಿಯಾಗಿ ಸಕ್ರಿಯ ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಟ್ಟವರು ಶ್ರೀ ಆಸಿಫ್ ಸರ್. ಇವರು ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮಗದೊಮ್ಮೆ ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮ ಸ್ವಾಗತ ಬಯಸ್ತಾ ನನ್ನ ಮಾತು ಮುಗಿಸ್ತೇನೆ. ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀ ಬಿ ರಾಘವೇಂದ್ರ ರಾವ್ ಸರ್, ನಿಮಗೂ ಕೂಡ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಫೋಟೋ ಮತ್ತು ವಿಡಿಯೋ ಇದನ್ನು ತೆಗೆದು ಪ್ರಚಾರ ಮಾಡಿಸ್ತಿರುವಂತಹ ಆಸಿಫ್ ಅವರು ವೇದಿಕೆಗೆ ಬಂದು ಇದು ನಮ್ಮ ಶಾಲೆಯನ್ನು ಪಡಿಸಿಕೊಡ್ಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ ಶಿಕ್ಷಣ ಸಂಸ್ಥೆಯ PT ಆಲಿಸ್ ಪಾಯಸ್ ಸರ್ಕಾರಿ ಪ್ರೌಢಶಾಲೆ ಕಣ್ಣೂರು ಇಲ್ಲಿನ PT ಮೇಡಮ್ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಖುಷಿಯಿಂದ ಬಂದಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಹತ್ತಾವರ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತಾವರ ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ನಾವು ವಾರ್ಷಿಕ ಕ್ರೀಡಾಕೂಟವನ್ನು ನಾವು ಆಚರಿಸ್ತಾ ಇದ್ದೇವೆ. ಎಲ್ಲ ಮಕ್ಕಳು ನಾವೆಲ್ಲ ಬೆಳಿಗ್ಗೆ ಮೊನ್ನೆಯಿಂದ ಒಂದು 15 ದಿವಸದ ಹಿಂದಿನಿಂದ ನಾವು ನಮ್ಮ ಎಲ್ಲ ಚಟುವಟಿಕೆಗಳನ್ನು ಕ್ರೀಡಾ ಸ್ಪರ್ಧೆಗಳನ್ನು ಸಾಧಾರಣವಾಗಿ ಎಲ್ಲ ಮುಗಿಸಿದ್ದೇವೆ. ಇವತ್ತು ನಮ್ಮ ಅತಿಥಿಗಳ ಮುಂದೆ ನಮ್ಮ ಪಥಸಂಚಲನ ಕಾರ್ಯಕ್ರಮ, ಧ್ವಜಾರೋಹಣ
ಹಾಗೂ ಈಗ ಇನ್ನು ತಾನೇ ದೀಪ ಪ್ರಜ್ವಲನೆ, ಕ್ರೀಡಾ ಜ್ಯೋತಿ ಇದೆಲ್ಲ ಆಗಬೇಕಾಗಿದೆ. ಎಲ್ಲ ನಾವು ಅತಿಥಿಗಳಲ್ಲಿ ನಾವು ವರ್ಷವು ನಮ್ಮ ಸರ್ಕಾರಿ ಶಾಲೆ ಇಲ್ಲಿ ಮಕ್ಕಳ ಕ್ರೀಡಾಕೂಟವನ್ನು ನಾವು ಇದೇ ಗ್ರೌಂಡಲ್ಲಿ ನಾವು ನಡೆಸ್ತಾ ಇದ್ದೇವೆ. ನಮ್ಮ ಮಕ್ಕಳು ಸರ್ಕಾರಿ ಮಕ್ಕಳಾದರೂ ಕೂಡ ನಮ್ಮ ಯಾವುದೇ ರೀತಿಯ ಕೊರತೆ ಬರಬಾರದೆಂಬ ದೃಷ್ಟಿಯಿಂದ ನಾವು ಯಾವ ರೀತಿ ಬೇರೆ ನಾವು ಹೋಲಿಸಬಾರ್ದು ಯಾವತ್ತೂ ಸಹ. ಆದ್ರೊಂದು ಹೇಳುವ ಮಾತಿಗೆ ನಾವು ಹೇಳಬೇಕಾಗುತ್ತೆ, ಖಾಸಗಿ ಮಕ್ಕಳ ಶಾಲೆಗಳಿಗಿಂತ ನಾವು ಸಹ ಅದೇ ರೀತಿ ಇರಬೇಕೆಂಬ ಭಾವನೆಯಿಂದ ನಮ್ಮ ಮಕ್ಕಳು ಸಹ ಅದೇ ರೀತಿ ಮುಂದುವರಿಯಬೇಕು ಸ್ಪೋರ್ಟ್ಸ್ ಅಲ್ಲಿ. ನಮ್ಮ ಮಕ್ಕಳ ಕ್ರೀಡಾ ಯಾವ ರೀತಿಯ ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ಎಷ್ಟು ಬಹುಮಾನಗಳನ್ನು ಪಡೆದಿದ್ದಾರೆ, ಅದೆಲ್ಲ ನಮ್ಮ ಅತಿಥಿಗಳಿಗೆ ಗೊತ್ತಾಗಬೇಕು, ಎಲ್ಲ ಊರಿನವರಿಗೂ ಗೊತ್ತಾಗಬೇಕು, ಪೋಷಕರಿಗೂ ಗೊತ್ತಾಗಬೇಕೆಂಬ ನಿಟ್ಟಿನಲ್ಲಿ ನಾವು ಈ ವಾರ್ಷಿಕ ಕ್ರೀಡಾಕೂಟವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಮಗೆ ಎಲ್ಲರೂ ಸಹಕಾರ ನೀಡುತ್ತಾ ಇದ್ದಾರೆ. ಪ್ರತ್ಯೇಕವಾಗಿ ನಮ್ಮ ಈ ಸಂಸ್ಥೆಯಲ್ಲಿ ನಮಗೆ ಮೊದಲಿಂದಲೂ ರತೀಂದ್ರನಾಥ್ ಅಶ್ವಣ್ಣ ಅವರು ಕೂಡ ನಮಗೆ ಇವತ್ತು ಪ್ರೋತ್ಸಾಹ ನೀಡಿದ್ದಾರೆ. ಮಕ್ಕಳಿಗೆ ಐಸ್ ಕ್ರೀಮ್ ಅನ್ನು ಕೂಡ ಒದಗಿಸಿದ್ದಾರೆ. ಅವರು ಬರಲಿಲ್ಲ, ಮತ್ತೆ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅತ್ತವರ ಗೆಳೆಯರ ಬಳಗದ ಗುರುಪ್ರಸಾದ್ ಅವರು ಕೂಡ ಇನ್ನು ತಾನೇ ಬರಬೇಕಾಗಿದೆ. ಅವರು ಕೂಡ ಯಾವತ್ತೂ ಪ್ರೋತ್ಸಾಹ ನೀಡುತ್ತಿರುವವರು. ನಮಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಈ ಶಾಲೆಗೆ ಸಹಕಾರ ನೀಡುವವರು ರೋಟರಿ ಕ್ಲಬ್ನವರು ಎಲ್ಲ ರೀತಿಯ ನಮ್ಮ ಬೇಕಾದಂತಹ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನೆಲ್ಲ ನೀಡ್ತಾ ಬಂದಿದ್ದಾರೆ. ಇವತ್ತು ನಾವು ಬೇರೆ ಅತಿಥಿಗಳನ್ನು ಪ್ರತಿಯೊಂದು ಸಲ ನಾವು ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ನಾವು ಕೇಳಿಕೊಂಡಾಗ ಖಂಡಿತವಾಗಿಯೂ ಅವರು ನಮಗೆ ಪ್ರತಿ ವರ್ಷವೂ ನಮಗೆ ಒಂದಿಲ್ಲದ ಒಂದು ರೀತಿಯ ಸಹಾಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಸಲವು ನಾವು ಕರೆದಾಗ ಖಂಡಿತವಾಗಿ ಬಂದಿದ್ದಾರೆ. ಅದೇ ರೀತಿ ನಾವು ಶ್ರೀಯುತ ಸತೀಶ್ ಕುಮಾರ್ ಫೋರ್ವಾಲ್ಸ್ ಇದ್ದು ಮಾಲಕರು ಬಿಲ್ಡರ್ ಅವರು ವಾಲಿಬಾಲ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರು, ಅವರು ಕೂಡ ಎಲ್ಲ ರೀತಿಯ ಸಹಾಯವನ್ನು ನೀಡುವವರು. ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ಯಾವುದೇ ಕಾರ್ಯಕ್ರಮ, ಇನ್ನಿತರ ಕಾರ್ಯಕ್ರಮಗಳಿಗೆ ಕೂಡ ನಮ್ಮ ಕ್ರೀಡಾ ಚಟುವಟಿಕೆಗಳಿಗೆ, ಇಲಾಖಾ ಕ್ರೀಡಾಕೂಟಗಳಿಗೆ ಎಲ್ಲದಕ್ಕೂ ಸಹ ನನಗೆ ಪರಿಚಯದ ವ್ಯಕ್ತಿಯವರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಎಲ್ಲರೂ ನಮಗೆ ಸಹಕಾರ ನೀಡುವವರೇ. ಆ ನಿಟ್ಟಿನಲ್ಲಿ ಇವತ್ತು ನಾವು ಲಯನ್ಸ್ ಕ್ಲಬ್ ಶ್ರೀಮತಿ ಲಿಡಿಯಾ ಮೇಡಮ್ ಅವರು ವರ್ಷವೂ ಅವರು ನಮಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಈ ವರ್ಷ ನಾವು ಕೇಳ್ಕೊಂಡಿದ್ದೆವು, ಲಾಸ್ಟ್ ಇಯರ್ ಕೇಳ್ಕೊಂಡಿದ್ದೆವು. ನಮ್ಮ ಶಾಲೆಗೆ ಈಗ ತಾನೇ ನೀವು ನೋಡಿದ್ರೆ ನಮ್ಮ ಶಾಲೆಗೆ ಒಂದು ಮೈಕದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನೆಲ್ಲ ನಾವು ಒಳ್ಳೆ ರೀತಿಯಿಂದ ನಾವು ಮಾಡಿದ್ದೇವೆ. ಒಂದು ಮೈಕದ ವ್ಯವಸ್ಥೆ ಆಗಬೇಕಾಗಿದೆ. ಅದಕ್ಕಾಗಿ ನಾವು ಲಾಸ್ಟ್ ಇಯರ್ ಇಂದ ನಾವು ಕೇಳ್ಕೊಂಡಿದ್ದೆವು. ಲಾಸ್ಟ್ ಇಯರ್ನವ್ರು ಕೊಡ್ತೇವೆ ಅಂತ ಹೇಳುವಾಗ ಈ ಸಲ ನಾವು ಕೊಡ್ತೇವೆ ಅಂತ ಖಂಡಿತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಲಿಡಿಯಾ ಮೇಡಮ್ ಅವರು 20,000 ಒಂದು ಚೆಕ್ ಅನ್ನು ಬೆಳಿಗ್ಗೆ ಬಂದ ಕೂಡಲೇ ಕೊಟ್ಟಿದ್ದಾರೆ. ಖುಷಿ ಆಯ್ತು ಮೇಡಮ್. ಅದೇ ಅಂದ್ರೆ ಅದು 60-70,000 ಒಂದು ವಸ್ತು, ಅದನ್ನು ಕೊಡ್ಬೇಕಾದ್ರೆ ಒಂದು ನಾವು ಕಾರ್ಯಕ್ರಮ ಮಾಡಿ ನಾವು ಅದನ್ನು ಹೇಳ್ಬೇಕಾಗ್ತದೆ. ಮಕ್ಕಳಿಗೆ ಗೊತ್ತಾಗಬೇಕು ಕಷ್ಟಗಳು ಏನಿದೆ. ಶಾಲೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸಾಲದು, ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಗಳು ಆಗ್ಬೇಕೆಂಬ ನಿಟ್ಟಿನಲ್ಲಿ ನಾವು ಎಷ್ಟು ಟೀಚರ್ಸ್ಗಳೆಲ್ಲ ಕಷ್ಟಪಡ್ತೇವೆ ಎಂಬುದನ್ನು ಹೇಳ್ಬೇಕಾಗುತ್ತೆ. ಅದೇ ರೀತಿ ನಾನು ನಮ್ಮ ಲಯನ್ಸ್ ಕ್ಲಬ್ಬಿನ ನನ್ನ ಕ್ಲಾಸ್ಮೇಟ್, ಆತ್ಮೀಯ ಸ್ನೇಹಿತರು, ನಾವು ಹೈಸ್ಕೂಲಿಂದ ಒಟ್ಟಿಗೆ ಕೂತ್ಕೊಂಡಿದ್ದವರು, ನಾನು ಮತ್ತು ಶಾಂತ ಶೆಟ್ಟಿ ಅಂತ. ಅವರ ಗಂಡ ಕೂಡ ಡಾಕ್ಟ್ರು, ಮಗ ಕೂಡ ಡಾಕ್ಟ್ರು ಕಲ್ತು ಈಗ ವೃತ್ತಿ ಶಿಕ್ಷಣಕ್ಕೆ ಹೋಗಿದ್ದಾರೆ ಅಷ್ಟೇ. ಮಗಳು ಕೂಡ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಸಮರ ಬ್ಯೂಟಿ ಪಾರ್ಲರ್ ಅನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಕೇಳ್ಕೊಂಡಾಗ ಖಂಡಿತವಾಗಿ ಒಪ್ಕೊಂಡು ಬಂದಿದ್ದಾರೆ. ಅವರು ಕೂಡ ನಮಗೆ ಈ ಮೈಕ್ ತೆಗೆದುಕೊಳ್ಳಿಕ್ಕೆ ಧನ ಸಹಾಯವನ್ನು ನೀಡಿದ್ದಾರೆ. ಮೇಡಮ್ 10,000 ನೀವು ನೀಡಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ಇಲ್ಲಿ ನಮ್ಮ ಕಾಂಟ್ರಾಕ್ಟರ್ ಅವರನ್ನು ಕೇಳಿಕೊಂಡಾಗ ಖಂಡಿತವಾಗಿ ಅವರು ಒಪ್ಕೊಂಡು ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಅಲ್ಲಿ ತುಂಬಾ ಥಿಂಗ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಸೈಡಿಗೆ ಇಡ್ಬೇಕಂತ ಹೇಳುವಾಗ ಎಲ್ಲ ಕೆಲಸಗಾರನ್ನೆಲ್ಲ ಹಾಕಿ ಸರಿ ಮಾಡಿ ಕೊಟ್ಟಿದ್ದಾರೆ. ಸರ್ ನಿಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಜೂಡ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಸಮಾಜ ಸೇವಕರವರು ಆದ್ರೂ ಎಲ್ಲ ರೀತಿಯ ಸಹಕಾರವನ್ನು ಮಾಡಿಕೊಂಡು ನಮ್ಮ ಶಾಲೆಗೆ ಬಂದಿದ್ದೀರಿ. ಜೂಡ್ ಸರ್ ನಿಮಗೂ ಕೂಡ ಧನ್ಯವಾದಗಳು. ನನ್ನ ಆತ್ಮೀಯ ಸ್ನೇಹಿತೆ ಶ್ರೀಮತಿ ಸವಿತಾ ಮೇಡಮ್ ಅವರು, ಸವಿತಾ ನಾಯಕ್ ಅವರು ಪರ್ಮನೂರಿನ ಮುಖ್ಯ ಶಿಕ್ಷಕರಾದರೂ ಕೂಡ ನನ್ನೊಟ್ಟಿಗೆ ಆತ್ಮೀಯ ಬಾಂಧವ್ಯದಿಂದ ಇದ್ಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ನನ್ನನ್ನು ಪ್ರೀತಿಯಿಂದ ಕರೆದು ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮೇಡಮ್ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಹೇಳುವ ಖಂಡಿತವಾಗಿ ಒಪ್ಕೊಂಡು ಇಲ್ಲಿ ಬಂದಿದ್ದಾರೆ. ಮೇಡಮ್ ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ನಮ್ಮ ಮೇಲೆ ಪ್ರೀತಿ ಇಟ್ಟು ನೀವು ಬಂದಿದ್ದೀರಿ. ಅದೇ ರೀತಿ ನಮ್ಮ
ಪ್ರಾಥಮಿಕ ಶಾಲೆಯ STMC ಅಧ್ಯಕ್ಷರು ಎಲ್ಲ ರೀತಿಯ ಸಹಕಾರ ನಮ್ಮ ಕ್ರೀಡೆಗಳಿಗೆ ಯಾವುದೇ ಕಾರ್ಯಕ್ರಮ ಮಾಡುವಾಗ ನಾನಿದ್ದೇನೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಸರ್ ಕಾಸಿಂ ಸರ್, ನಿಮ್ಮನ್ನು ಮರೆಯುವುದಿಲ್ಲ ನಾನು. ಆಗ ನಮ್ಮ ಎರಡು ಶಾಲೆಯ ಮುಖ್ಯ ಶಿಕ್ಷಕರು ನನ್ನ ಜೊತೆ ಯಾವತ್ತೂ ಇದ್ದಾರೆ. ನಮ್ಮ HM ಅಂತೂ ನಾನು ಫೋನ್ ಮಾಡಿದಾಗ, ಅಂದರೆ ನಾನು ಇಲ್ಲಿಲ್ಲ, ನಾನು ಡೆಪ್ಟೇಷನ್ ಅಲ್ಲಿ BO ಆಫೀಸಲ್ಲಿ ಇದ್ದೇನೆ, ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಒತ್ತಡದ ಕೆಲಸಗಳು BO ಕಚೇರಿಯಲ್ಲಿ. ಆದರೂ ಕೂಡ ಶಾಲೆ ಕೆಲಸವನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ಬಂದು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಬೆಳಗಿನ ಸಮಯ ಮತ್ತು ಸಂಜೆಯ ಸಮಯ ಬಂದು ಅಡ್ಜಸ್ಟ್ ಮಾಡ್ಕೊಂಡು ಬಂದು ಮಕ್ಕಳಿಗೆ ಯಾವುದು ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಅದಕ್ಕಾಗಿ ಮಕ್ಕಳೇ ನಿಮ್ಮ ಒಟ್ಟಿಗೆ ಇರಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ, ಅದಕ್ಕಾಗಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಜೊತೆಗೆ ನನಗೆ ಸಹಕರಿಸಿದ ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಈ ಇಷ್ಟು ನಾವು ಏನೊಂದು ತೀರ್ಮಾನ ಮಾಡಿದೆ, ಒಂದು ಮೈಕ್ ಸೆಟ್ ತಗೋಬೇಕು ಅಂತ, ಆ ಮೈಕ್ ಸೆಟ್ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಂಡು, ನಾನು ನಿಮ್ಮೆಲ್ಲರಲ್ಲಿ ಸಹ ನಾನು ರಿಕ್ವೆಸ್ಟ್ ಮಾಡ್ತಾ, ನಮ್ಮ ಮಕ್ಕಳಿಗೆ ಎಂತ ಸಹಕಾರ ಬೇಕು ಅಂತ ನಿಮಗೆಲ್ಲರಿಗೂ ನಾನು ಹೇಳಿಕೊಂಡಿದ್ದೇನೆ. ಅದಕ್ಕಾಗಿ ಈ ಪ್ರಾಸ್ತಾವಿಕೆ ಹೇಳಿದ್ದಲ್ಲ. ಆದರೆ ನಮ್ಮ ಮಕ್ಕಳು ರಾಜ್ಯ ಮಟ್ಟದ, ನಮ್ಮ ಗುರುಪ್ರಸಾದ್ ಅವರು ರಾಜ್ಯ ಮಟ್ಟಕ್ಕೆ ಕುಸ್ತಿಗೆ ಆಯ್ಕೆ ಆಗಿದೆ. ಆದರೆ ಈ ಸಲದ ಆನ್ಲೈನ್ ಸಮಸ್ಯೆಯಿಂದಾಗಿ ಅವನಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೂ ಹೋಗ್ತಿದ್ರೆ ಖಂಡಿತವಾಗಿ ಅವನು ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತಿತ್ತು. ಈ ಸಲದಿಂದ ಕ್ರೀಡೆಗೆ ಆನ್ಲೈನ್ ಅಲ್ಲಿ ಒಂದು ಪ್ರವೇಶಾತಿ ಮಾಡಿದ್ದಾರೆ. ಆನ್ಲೈನ್ ಅಲ್ಲಿ ನಾವು ಪ್ರವೇಶಾತಿ ಮಾಡುವಾಗ ಆಗ ಅವನು 85 kg ಇದ್ದ, ಈಗ 95 kg ಆಗಿದ್ದಾನೆ. ಅದು ಆನ್ಲೈನ್ ಅಲ್ಲಿ ಅದು ಅಪ್ಲಿಕೇಶನ್ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಅವನು 110 ಕೆಳಗಿನದ್ರಲ್ಲಿ ಭಾಗವಹಿಸುವಾಗ ಅದು ಅದೇ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ ಕಾರಣ ಅವನಿಗೆ ಹೋಗ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ನಮ್ಮ ಇಷ್ಟು ಸಣ್ಣ ಶಾಲೆ ಆದ್ರೂ, ಸರ್ಕಾರಿ ಶಾಲೆ ಆದ್ರೂ ಕೂಡ ಮಕ್ಕಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಹಾಗೆ ಸ್ಫೂರ್ತಿ ಕೂಡ ಹ್ಯಾಮರ್ ಥ್ರೋದಲ್ಲಿ, ಶಾರ್ಟ್ ಪುಟ್ ನಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಸಲ. ವಾಲಿಬಾಲ್ ನಲ್ಲಿ ನಮ್ಮ ತಂಡ, ಕಬಡ್ಡಿಯಲ್ಲಿ ನಮ್ಮ ತಂಡ, ಎರಡೂ ಶಾಲೆಯವರು ನಾವು ಒಟ್ಟೊಟ್ಟಾಗಿ ಪ್ರಾಕ್ಟೀಸ್ ಮಾಡ್ತೇವೆ. ಶರ್ಮಿಳಾ ನನ್ನ ಜೊತೆ ಯಾವತ್ತೂ ಇದ್ದಾರೆ. ಇಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಇರಲಿಲ್ಲ, ಒಂದು 2 ವರ್ಷದಿಂದ ಇದ್ದಾಗ ನನಗೆ ತುಂಬಾ ಖುಷಿ ಆಯಿತು. ಅಲ್ಲಿಂದ ಬಂದ್ರೆ ಮಾತ್ರ, ಪ್ರೈಮರಿಯಿಂದ ಬಂದ್ರೆ ನಮಗೆ ಹೈಸ್ಕೂಲ್ನವರಿಗೆ ಸ್ವಲ್ಪ ಈಸಿ ಆಗ್ತದೆ. ಹಾಗಾಗಿ ಶರ್ಮಿಳಾನಿಗೆ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ನನ್ನೊಟ್ಟಿಗೆ, ನನ್ನ ಮಕ್ಕಳೊಟ್ಟಿಗೆ ನಾನಿಲ್ಲದಿದ್ರು ಸಹ ಶರ್ಮಿಳಾ ಮೇಡಮ್ ಅಲ್ಲಿ ಕೇಳಿ, ಶರ್ಮಿಳಾ ಮೇಡಮ್, ನಾನು ಅವರಿಗೆ ಕಾಲ್ ಮಾಡಿದಾಗ ಎಲ್ಲ ರೀತಿಯ ಸ್ಪಂದನೆಯನ್ನು ನೀಡಿದ್ದಾರೆ ಶರ್ಮಿಳಾ ಮೇಡಮ್. ಅದಕ್ಕಾಗಿ ಮಾಯಾ ಮೇಡಮ್, ನೀವು ಅವರಿಗೆ ಸಹಕಾರ ನೀಡಿದ್ದೀರಿ, ಅದಕ್ಕೆ ನಿಮ್ಮನ್ನು ಸಹ ನಾನು ಮರೆಯುವಾಗಿಲ್ಲ. ಹಾಗಾಗಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡಿದ ಗಣೇಶ್ ಸರ್ ಯಾವತ್ತೂ ಫೋನಿಗೆ ಸಿಗ್ತಾರೆ, ಪ್ರದೀಪ್ ಸರ್, ಎಲ್ಲರೂ ನನ್ನ ಜೊತೆ ಇದ್ದೀರಿ ಮೇಡಮ್, ಎಲ್ಲ ಮೇಡಮ್, ಸುಚೇತಾ ಮೇಡಮ್, ಮಮತಾ ಮೇಡಮ್, ವೀಣಾ ಹಾಗೂ ಹರಿಪ್ರಸಾದ್ ಸರ್, ಎಲ್ಲರನ್ನು ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನನ್ನ ಈ ಕೆಲಸ ಕಾರ್ಯಗಳಿಗೆ ನನಗೆ ಸಹಕರಿಸಿದ ರಾಮಮೂರ್ತಿ, ನಮ್ಮ ಹಿರಿಯ ವಿದ್ಯಾರ್ಥಿ, ಅವನು ಯಾವತ್ತೂ ನನ್ನ ಜೊತೆ ಇರ್ತಾನೆ. ನನಗೆ ಕೆಲಸ ಕಾರ್ಯಗಳಿಗೆ ಇದಾಗುವಾಗ ಹಳೆ ವಿದ್ಯಾರ್ಥಿಗಳನ್ನು ತೊಡಗಿಸ್ಕೊಳ್ಬೇಕು ಅಂತ ಸರ್ಕಾರದಿಂದಲೇ ಆದೇಶ ಆಗಿದೆ. ಹಾಗಾಗಿ ನನ್ನ ಜೊತೆ ಯಾವತ್ತೂ ಇದ್ದ ರಾಮಮೂರ್ತಿ, ಅವರನ್ನು ಕರೆದಿದ್ದೆ, ಬಂದಿರಲಿಲ್ಲ. ಹಾಗೆ ನಮ್ಮ B.Ed ಪ್ರಶಿಕ್ಷಣಾರ್ಥಿ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಎಲ್ಲ ಕೆಲಸ ಕಾರ್ಯಗಳಿಗೆ ಮೊನ್ನೆಯಿಂದ ಸ್ಪರ್ಧೆಗಳು ಮಾಡುವಾಗ ನನ್ನ ಜೊತೆ ಇದ್ರು. ಎಲ್ಲ ಪ್ರಶಿಕ್ಷಣಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಪ್ರಾಥಮಿಕ ಶಾಲೆ ಲಾರಿ ಮೇಡಮ್, ನೀವು ಜುಂಬಾ ಕಲಿಸಿದ್ದೀರಿ ಮಕ್ಕಳಿಗೆ, ನಿಮಗೆ ಕೂಡ ಧನ್ಯವಾದಗಳು. ಎಲ್ಲ ಶಿಕ್ಷಕ ವೃಂದದವರಿಗೆ, ಪ್ರಾಥಮಿಕ ಶಾಲಾ ಮತ್ತೆ ಅತಿಥಿ ಶಿಕ್ಷಕರು ಎಲ್ಲರನ್ನು ನಾನು ಈ ಸಂದರ್ಭ ಸ್ಮರಿಸುತ್ತಾ ನನ್ನ 2 ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಾಧನೆಯನ್ನು ಅತಿಥಿಗಳಿಗೆ ಪರಿಚಯಿಸುತ್ತಾ, ಇದಕ್ಕೆ ಕಾರಣೀಕರ್ತರಾದ ಸರ್ವರನ್ನು ಕೃತಜ್ಞತಾಪೂರ್ವಕವಾಗಿ ನೆನಪಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಲಿಲಿ ಮೇಡಮ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ದೀಪೋಜ್ವಲನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಆಗಮಿಸಿರುವ ಸರ್ವ ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸತೀಶ್ ಕುಮಾರ್ ಸರ್ ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಹತ್ತವರ
ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತವರ ಇದರ ವತಿಯಿಂದ ನಡೆಯುವಂತಹ ವಾರ್ಷಿಕ ಕ್ರೀಡಾಕೂಟದ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳು, ನಾನು ಇವತ್ತು ನಿಮ್ಮ ಸ್ಟೂಡೆಂಟ್ ಆಗಿದ್ದೀನಿ. ಯೂನಿಫಾರ್ಮು ನಮ್ಮದು ನಿಮ್ಮದೆಲ್ಲ ಕೋಇನ್ಸಿಡೆನ್ಸ್ ಆಗಿ ನಿಮ್ಮ ಯೂನಿಫಾರ್ಮೇ ಆಗಿದೆ ನಮ್ಮದು. ಅದು ತೋರಿಸ್ತದೆ ನೋಡಿ ಒಂದು ಶಾಲೆಯ ಬಾಂಧವ್ಯ. ಮತ್ತು ಲಿಲ್ಲಿ ಮೇಡಮ್ಮು ಏನಾದರೂ ಯೋಜನೆ ಹಾಕಿದರೆ ಅದು 100ಕ್ಕೆ 100 ಸಕ್ಸಸ್ ಮಾಡ್ತಾರೆ. ಅವರು ಏನಾದರೂ ಮಾಡಿ ಟ್ಯಾಲೆಂಟ್ ಅವರಲ್ಲಿದೆ. ಅದು ನಾನು ನಮ್ಮ ವಾಲಿಬಾಲ್ ಅಸೋಸಿಯೇಷನ್ನಲ್ಲಿ ತುಂಬ ಸಲ ನೋಡಿದ್ದೀನಿ. ಅಂದರೆ ಎಲ್ಲ ಕಾರ್ಯಕ್ರಮ, ಎಷ್ಟೋ ಕಾರ್ಯಕ್ರಮ ಮಾಡ್ತಾರೆ, ಅದು ಯಾವುದು ಫೇಲ್ ಅಂತ ಆಗಲ್ಲ. ಪ್ರತಿಯೊಂದು ಸೂಕ್ಷ್ಮತೆ ಆಲೋಚನೆ ಮಾಡಿ ಅದರ ಬಗ್ಗೆ ಅವರು ಮಾಡ್ತಾರೆ. ಅದನ್ನು ಫುಲ್ಫಿಲ್ ಮಾಡಿಕೊಂಡು ಕಾರ್ಯಕ್ರಮ ಸಕ್ಸಸ್ ಮಾಡುವಂಥ ಒಂದು ಕೆಪಾಸಿಟಿ ಅವರಲ್ಲಿದೆ. ಮತ್ತೆ ಈ ಸರಕಾರಿ ಶಾಲೆಗೆ ಮತ್ತು ನಾವು ಬರುವಾಗ ಅದೇ ಲಿಲ್ಲಿ ಮೇಡಮ್ ಮಾತಾಡಿಕೊಂಡು ಬಂದದ್ದು, ಸರಕಾರಿ ಶಾಲೆಗೆ ಮತ್ತು ಈ ಪ್ರೈವೇಟ್ ಸ್ಕೂಲ್ಗಳಿಗೆ ಅದು ವ್ಯತ್ಯಾಸ ಏನಂದರೆ, ಸರಕಾರಿ ಶಾಲೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಹಿಡಿದದ್ದು ಶಿಕ್ಷಕರವರೆಗೆ ಮನಸ್ಸಿನಿಂದ ಕೆಲಸ ಮಾಡ್ತಾರೆ. ಅದಕ್ಕೊಂದು ಸ್ಪೆಷಲ್, ಪ್ರತಿಯೊಂದು ಸ್ಟೂಡೆಂಟ್ಗೆ ಕೂಡ ಒಳ್ಳೇದಾಗಬೇಕು, ಮುಂದೆ ಹೋಗಬೇಕು, ಏನೋ ಎನರ್ಜಿ ಇದೆ, ಏನೋ ಕೆಲಸ ಮಾಡ್ತಾರೆ. ಮನಸ್ಸಿನಿಂದ ಕೆಲಸ ಮಾಡುವಂಥದ್ದು, ಹೃದಯದಿಂದ ಕೆಲಸ ಮಾಡುವಂಥದ್ದು, ಒಂದು ಅಚೀವ್ ಮಾಡುವಂಥ ಗೋಲ್ ಇರ್ತದೆ ಪ್ರತಿಯೊಬ್ಬರಿಗೆ. ಅದೇ ಪ್ರೈವೇಟ್ ಸ್ಕೂಲ್ನಲ್ಲಿ ಯಾರದೋ ಒತ್ತಾಯ ಬರುವಂಥದ್ದು, ಟೀಚರ್ನವರಿಗೆ ಮಾತ್ರ ಇಂಟ್ರೆಸ್ಟ್ ಬಿಟ್ಟರೆ ಮಕ್ಕಳಲ್ಲಿ ಕೆಲವರಿಗೆ ಒಂದು 10-20% ಮಕ್ಕಳಿಗೆ ಮಾತ್ರ ಇಂಟ್ರೆಸ್ಟ್, ಬೇರೆಯವರೆಲ್ಲ ಏನೋ ಒಂದು ಏನಿರೋದಿಲ್ಲ, ಸುಮ್ಮನೆ ಬಂದು ಕೂತ್ಕೊಳ್ತಾರೆ. ಪಾಪ ಅವ್ರದ್ದು ಈ ಬೆಳೆದ ರೀತಿ ಆಗಿರ್ತದೆ. ಇವರಿಗೆಲ್ಲ ಎಲ್ಲ ಅನುಭವ ಆಗಿ ಅಂತ ಒಂದು ಶಕ್ತಿ ಈ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಇರ್ತದೆ. ಅವರಿಗೆ ಅಂತ ಶಕ್ತಿ ಇರೋದಿಲ್ಲ. ಎಲ್ಲದಕ್ಕೂ ತಂದೆ ತಾಯಿ ಎಲ್ಲ ಡಿಪೆಂಡ್ ಆಗಿರ್ತಾರೆ. ಏನೋ ಬರ್ತಾರೆ ಹೋಗ್ತಾರೆ, ಆ ಥರ. ಅಂದರೆ ಎಲ್ಲರ ಶಕ್ತಿ ಇದ್ದು ಒಂದು ಪಾಸಿಟಿವ್ ಎನರ್ಜಿ ಇರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ. ಮತ್ತೆ ನಾನು ಈ ದಿವಸ ಈಗ ನೋಡುವಾಗ ನನಗೆ ನನ್ನ ಬಾಲ್ಯದ್ದು ನೆನಪಾಗುತ್ತೆ. ನಾನು ಕೂಡ ಸ್ಪೋರ್ಟ್ಸ್ ಮ್ಯಾನ್. 800-400 ಮೀಟ್ರಲ್ಲಿ ನಾನು ರಾಜ್ಯ ಮಟ್ಟದ ಓಟಗಾರ. ಮತ್ತು ವಾಲಿಬಾಲ್ನಲ್ಲಿ ನಾನು ಮಂಗಳೂರು ಯೂನಿವರ್ಸಿಟಿ ಆಟಗಾರ. ಕಾಲೇಜ್ ಟೈಮ್ಸಲ್ಲಿ ನಾನು ರಾಜ್ಯ ಮಟ್ಟದವರೆಗೆ ಹೋಗಿದ್ದೀನಿ. ನಾನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೋದಿತ್ತು, ಆದರೆ ನನ್ನಲ್ಲಿ ತುಂಬ ಕೊರತೆ ಇತ್ತು. ಅದು ಆಗ ಗೊತ್ತಾಗಲಿಲ್ಲ. ಈಗ ಹೋದಾಗೆ ಗೊತ್ತಾಗುತ್ತೆ ಅದು. ಅಂದರೆ ಅದನ್ನು ನಿಮಗೆ ಹೇಳ್ತೇನೆ, ಯಾಕಂದರೆ ನೀವು ಹಾಗೆ ಆಗಬಾರ್ದು. ನೀವು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಅನುಭವ ಅದು. ನಾನು ಶಾಲಾ ಮಟ್ಟದಲ್ಲಿರುವಾಗ ಹೈಸ್ಕೂಲ್ ಒಂದು 8ನೇ ಕ್ಲಾಸಿನಿಂದ ನಾನು ಸ್ಪೋರ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ಹೋಗುವಂಥದ್ದು, ಮೊಟ್ಟೆ ತಿಂದು, ನನಗೆ ಒಂದು ಮೊಟ್ಟೆ ಕೊಡ್ತಾ ಇದ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಮೊಟ್ಟೆ ತಿಂದು ನಾನು ಗ್ರೌಂಡಿಗೆ ಹೋಗ್ತಿದ್ದೆ. ಆದರೆ ಓಡ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆದರೆ ನಾನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಎಲ್ಲ ಆ್ಯಕ್ಟಿವಿಟಿ ಇತ್ತು. ಬೆಳಿಗ್ಗೆ ಒಂದು 400 ನೋಡಿದರೆ ಅದು ಓಡುವಂಥದ್ದು, ಕಬಡ್ಡಿ ನೋಡಿದ್ರೆ ಕಬಡ್ಡಿ ಆಡೋದು, ಇದು ಕ್ರಿಕೆಟ್ ನೋಡಿದ್ರೆ ಕ್ರಿಕೆಟ್ ಆಡೋದು, ಈ ಕಡೆಯಿಂದ ನಾಟಕ ಇದ್ರೆ ನಾಟಕ ಹೋಗೋದು, ಎಲ್ಲ ನನಗೆ ಬೇಕು. ಇದರಿಂದಾಗಿ ನನಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದು ನೀವು ಹಾಗೆ ಮಾಡಬಾರ್ದು ಅಂತೇಳಿ ನೀನು ಹೇಳೋದು. ನೀವು ಯಾವುದೋ ಒಂದು ಆಯ್ಕೆ ಮಾಡುವಾಗ 8ನೇ ಕ್ಲಾಸಿನಲ್ಲಿ ಈಗ ನಿಮಗೆ ಯಾವುದು ಇರುವುದಿಲ್ಲ ತಲೆಯಲ್ಲಿ, ನಾನು ಯಾವುದಾಗ ಒಟ್ಟಾರೆ ಓಡುದು, ಒಂದು ಪ್ರೈಸ್ ಸಿಗಬೇಕು ಅಂತ ಓಡುದು, ಹಾಗೆಲ್ಲ. ಫಸ್ಟಿಗೆ ಆಯ್ಕೆ ಮಾಡುವಾಗ ನಿಮ್ಮ ದೇಹದಾಢ್ಯಕ್ಕೆ ಯಾವುದು ಸೂಕ್ತ ಅಂತೇಳಿ ಫಸ್ಟಿಗೆ ಸೆಲೆಕ್ಷನ್ ಮಾಡಬೇಕು. ಈಗ ಅದು 8ನೇ ಕ್ಲಾಸಲ್ಲೇ ಗೊತ್ತಾಗುತ್ತೆ. ಹೈಟ್ ಆಗುವ ಮಕ್ಕಳನ್ನು ನೋಡೋ ಗೊತ್ತಾಗುತ್ತೆ, ಶಾರ್ಟ್ ಇರುವ ಮಕ್ಕಳನ್ನು ನೋಡೋ ಗೊತ್ತಾಗುತ್ತೆ, ತೋರ ಹೋಗುವಂಥ ಮಕ್ಕಳನ್ನು ನೋಡೋ ಗೊತ್ತಾಗುತ್ತೆ. ಈ ಹೈಟ್ ಆಗುವ ಮಕ್ಕಳಿಗೆ ಹೈಟ್ ಆಗುವಂಥ ಐಟಮ್ ಇದೆ. ಅಂದರೆ ಲಾಂಗ್ ಜಂಪ್ ಆಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಮೈ ಕೈ ಗಡ್ಸಿದ್ರೆ ಅದೊಂದು 100 ಮೀಟರ್ 200 ಮೀಟರ್ ಪವರ್ಫುಲ್ ಅದು ಮಾಡ್ಲಿಕ್ಕೆ ಆಗ್ತದೆ. ಶಾರ್ಟ್ ಇದ್ದವರಿಗೆ ವೆಯ್ಟ್ ಲಿಫ್ಟಿಂಗ್ಗೆ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಶಾರ್ಟ್ ಇದ್ದವರು ಗತಪ್ರಯತ್ನ ಮಾಡಿದ್ರೆ ಏನು ಮಾಡಿದ್ರೆ ಅವರಿಗೆ ಹೈ ಜಂಪ್ ಆಡ್ಲಿಕ್ಕೆ ದೊಡ್ಡ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ಮಾಡಿದ್ರೆ ಆಗಲ್ಲ. ಅದು ಅವರ ದೇಹದಾಢ್ಯಕ್ಕೆ ಸರಿಯಾಗಿ ಅವರ ಆಕ್ಟಿವಿಟಿ ಮಾತ್ರ ಮ್ಯಾಕ್ಸಿಮಮ್ ಲೆವೆಲ್ಗೆ ಬರ್ತದೆ ಹೊರತು
ಒಬ್ಬ ಶಾರ್ಟ್ ಇದ್ದವ ಹೈ ಜಂಪ್ ನಾನು ಆಡ್ತೇನೆ ಹೇಳಿದ್ರೆ ಎಷ್ಟು ಒಬ್ಬ 24 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಲಿಮಿಟ್ ಇಷ್ಟೇ ಇರ್ತದೆ. ಅದಕ್ಕೋಸ್ಕರ ಆಯ್ಕೆ ಮಾಡುವಾಗ ನಿಮಗೆ ಸರಿಯಾದ ಒಂದು ಯಾವುದು ಐಟಮ್ ಅಂತೇಳಿ ಅದು 8ನೇ ಕ್ಲಾಸಲ್ಲಿ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ಅದಕ್ಕೆ ನೀವು ಗಮನ ಕೊಡಬೇಕು. ಗಮನ ಕೊಟ್ಟು ಅದರಲ್ಲೇ ಮುಂದುವರಿಬೇಕು. ಅದರಲ್ಲಿ ಮುಂದುವರೆದ್ರೆ ನೀವು ಸೆಕೆಂಡ್ PUC ಲೆವೆಲಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಖಂಡಿತವಾಗಿ 100ಕ್ಕೆ 100 ಬರ್ತೀರಿ. ನಾನೀಗ ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಕರೆಕ್ಟ್ ಟೈಮ್ ಇದು, ಸರಿಯಾದ ಏಜ್. ಅದನ್ನು ಕೋಚುಗಳು ಗುರುತಿಸಿ ಹೇಳ್ಬೋದು. ಕೋಚುಗಳು ಯಾವುದೇ ಶಾಲೆಯ ಪ್ರೌಢಶಾಲೆಯ ಕೋಚಸ್ ಅವರು ತಿಂಗಳಿಗೊಂದು ಈ ಕ್ಲಾಸ್ ಮಾಡಬೇಕು. ರಾಷ್ಟ್ರ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟದವ್ರದ ಜೀವನ ಚರಿತ್ರೆ ಹೇಳುವಂಥದ್ದು, ಅವ್ರು ಯಾಕೆ ಸಕ್ಸಸ್ ಆದ್ರು ಅಂತ ಹೇಳುವಂಥದ್ದು. ಅದು 8ರಿಂದ 12 ಕ್ಲಾಸಿನ ಒಳಗೆ ಹೇಳಿದರೆ ಮಾತ್ರ ಎಫೆಕ್ಟ್ ಆಗುತ್ತೆ, ಮತ್ತೆ ಹೇಳಿದರೆ ಎಫೆಕ್ಟ್ ಆಗಲ್ಲ ಅವರಿಗೆ, ಮಕ್ಕಳಿಗೆ. ಹಾಗೆ ಆಯ್ಕೆ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಒಂದೇ ಆಟದಲ್ಲಿ ನಮಗೆ ನೋಡೋಕೆ ಇನ್ನೊಂದಕ್ಕೆ ಹೋಗುವಂತ ಆಗುತ್ತೆ, ಹೋಗಬಾರ್ದು. ಅಲ್ಲ, ಒಮ್ಮೊಮ್ಮೆ ಜಸ್ಟ್ ಮತ್ತೆ ಅದನ್ನು ಹಿಡಿಬಾರ್ದು. ಆ ಗೇಮನ್ನು ಒಂದೇ ಗೇಮನ್ನು ಹಿಡಿಬೇಕು, ಅದರಲ್ಲಿ ಅಚೀವ್ ಮಾಡಬೇಕು. 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಬೇಕು. ಖಂಡಿತವಾಗಿ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಖಂಡಿತವಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಮತ್ತೆ ನೀವು ಯಾವುದೇ ಫುಡ್ಡು, ಒಳ್ಳೆ ಫುಡ್ಡು ತಿನ್ನೋದೇ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ಸರಿಯಾದ ಫುಡ್ಡು ಕೂಡ ಸಹಕಾರ ಮಾಡಬೇಕು. ದೇಹಕ್ಕೆ ಫುಡ್ಡು ಕೂಡ ಬೇಕು. ಫುಡ್ ಇದ್ರೆ ಮಾತ್ರ ನಿಮಗೆ ಎನರ್ಜಿ ಬರ್ತದೆ, ಎಲ್ಲ ಬರ್ತದೆ. ಇಲ್ಲದಿದ್ರೆ ಎನರ್ಜಿ ಬರಲ್ಲ, ಎನರ್ಜಿ ಸಿಗಲ್ಲ. ಹಾಗೆ ಅಂದ್ರೆ ನಮ್ಮಲ್ಲಿರುವಂಥ ವೀಕ್ನೆಸ್ ಹೇಳುದು, ನೀವು ಹಾಗೆ ಮಾಡಬಾರ್ದು. 8ನೇ ಕ್ಲಾಸಿಂದ ನೀವು ಸ್ಟಾರ್ಟ್ ಮಾಡಬೇಕೀಗ. ನೀವು ರಾಷ್ಟ್ರ ಮಟ್ಟಕ್ಕೆ ಈಗ ನಾವು ಇರುವಾಗ ಒಂದು ರಾಜ್ಯ ಮಟ್ಟದಲ್ಲಿ ಹೋದ್ರೆ ನಮಗೊಂದು ಅವಾರ್ಡ್ ಮಾತ್ರ ಕೊಡ್ತಿದ್ರು. ಅದು ಸಣ್ಣ ಸರ್ಕಲ್ ಅಲ್ಲಿ ಒಂದು ಲೋಕಲ್ ಪೇಪರ್ ಅಲ್ಲಿ ಮಾತ್ರ ಬರ್ತಾ ಇತ್ತು. ಈಗ ಹಾಗೆಲ್ಲ. ಈಗ ರಾಜ್ಯ ಮಟ್ಟದಲ್ಲಿ ಹೋದ್ರೆ, ರಾಷ್ಟ್ರ ಮಟ್ಟದಲ್ಲಿ ಹೋದ್ರೆ ನಿಮಗೆ ಮೊನ್ನೆ ಕಬಡ್ಡಿದ್ದು ಆ ಹುಡುಗಿ ಪೂಜಾರಿ, ಧನಲಕ್ಷ್ಮಿ ಪೂಜಾರಿದ್ದು ಗೊತ್ತಿರ್ಬೋದು. ಏನು ವಿಜೃಂಭಣೆ ಅಂತವರು ತುಂಬಾ ಜನ ಮೊದಲು ಬಂದಿದ್ದಾರೆ. ಆದ್ರೆ ಈಗ ವಿಜೃಂಭಣೆ ಈಗ ಮಾಡ್ಲಿಕ್ಕಾಗುತ್ತೆ. ಆಗ ದುಡ್ಡು ಕೂಡ ಸಿಗ್ತಿರ್ಲಿಲ್ಲ. ಬರೇ ಒಂದು ಲೋಕಲ್ ಅಲ್ಲಿ ಒಂದು ರೆಕಗ್ನಿಷನ್ ಬಿಟ್ರೆ ಬೇರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಈಗ ಅವರಿಗೆ ಸರಿಯಾದ ಆರ್ಥಿಕ ವ್ಯವಸ್ಥೆ ಕೂಡ ಆಗ್ತದೆ. ಎಲ್ಲ ಕಡೆ ಗುರುತಿಸಿದ್ದಾರೆ, ಎಲ್ಲ ಕಡೆ ಅವರಿಗೆ ಅವಾರ್ಡ್ ಸಿಗುವಂತ ವ್ಯವಸ್ಥೆ ಇದೆ ಈಗ. ಹಾಗೆ ನೀವೆಲ್ಲ ಒಂದೇ ಆಯ್ಕೆ, ಸರಿಯಾದ ಆಯ್ಕೆ ಮಾಡಿಕೊಂಡು ಅದರಲ್ಲಿ ರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರೊಂದಿಗೆ ಆಟದೊಂದಿಗೆ ಪಾಠ ಕೂಡ ವೆರಿ ಇಂಪಾರ್ಟೆಂಟ್. ಪಾಠ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದ್ರು ಅವನಿಗೆ ಈ ಪಾಠ ಅಂದ್ರೆ ಏನು? ಪಾಠ ಅಂದ್ರೆ ನಿಮ್ಮನ್ನು ಹೊಡೆದು ಬಡ್ದು ಎಲ್ಲ ಒಂದು ತಯಾರು ಮಾಡುವಂತ ಇದು ವ್ಯವಸ್ಥೆ. ಸರಿಯಾದ ಶಿಕ್ಷಣ ಕೊಟ್ಟು ಅಂದ್ರೆ ನೀವು ಶಿಕ್ಷಣ ಕೂಡ ಅರ್ಥ ಮಾಡಿಕೊಳ್ಬೇಕು. ನೀವು ಸಮಾಜದಲ್ಲಿ ಹೇಗೆ ಇರಬೇಕು, ಯಾವ ತರ ಒಂದು ವ್ಯವಸ್ಥೆಯನ್ನು ಎದುರಿಸಿಕೊಂಡು ಹೋಗುವಂತ ಎಲ್ಲ ಕಲಿಸಿಕೊಡುವಂಥದ್ದು ಪಾಠ. ಪಾಠವೇ ಸಿಕ್ಕದೆ ಬರೀ ಓಟ ಇದ್ರೆ ಅದು ಕೂಡ ಪ್ರಯೋಜನ ಇಲ್ಲ. ಪಾಠಕ್ಕೆ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಆಟಕ್ಕೆ ಕೂಡ ಕೊಟ್ಟು ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರಬೇಕು. ಮತ್ತೆ ಇಲ್ಲಿ ಹೆಚ್ಚು ಮಾತಾಡುವಂತ ಸಂದರ್ಭ ಅಲ್ಲ ಇದು, ಈಗಾಗಲೇ ಲೇಟ್ ಆಗಿದೆ. ಹಾಗೆ ನನಗೆ ಅವಕಾಶ ಕೊಟ್ಟ ಎಲ್ಲರನ್ನು ಹೊಂದಿಸುತ್ತಾ, ನೀವು ಇವತ್ತಿನ ಕ್ರೀಡಾಕೂಟ ಯಶಸ್ವಿಯಾಗಲಿ. ಕ್ರೀಡಾಕೂಟದಲ್ಲಿ ಯಶಸ್ಸು ಬಂದವರು, ನನಗೆ ಯಶಸ್ಸು ಬಂದು ಅಂತ ಒಂದು ಇದಾಗಬಾರ್ದು. ಅದೇ ಸೋತವರು ಕೂಡ ಏನು ಬೇಜಾರು ಮಾಡಬಾರ್ದು. ನಿಮ್ಮಲ್ಲಿ ಚಾಲೆಂಜ್ ಬರಬೇಕು. ನೆಕ್ಸ್ಟ್ ನಾನು ಹೊಡಿತೇನೆ ನಿಮ್ಮ ಚಾಲೆಂಜ್ ನಿಮ್ಮಲ್ಲಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟ ಲಿಲ್ಲಿ ಮೇಡಮ್ ಹಾಗೂ ಈ ಶಾಲೆಯ ಎಲ್ಲ ಪ್ರಾಧ್ಯಾಪಕರುಗಳನ್ನು ಹೊಂದಿಸುತ್ತಾ, ನನಗೆ ಲಿಲ್ಲಿ ಮೇಡಮ್ ಇದ್ದಾರೆ, ಕಾಂಟ್ಯಾಕ್ಟ್ ಇದ್ದಾರೆ. ಶಾಲೆಗೆ ಬೇಕಾದ ಏನಾದರೂ ಸಹಾಯ ಬೇಕಾದರೆ ನಾನು ನನ್ನಿಂದ ಆಗುವಷ್ಟು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟು ಎಲ್ಲರನ್ನು ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕ್ರೀಡಾ ಸಾಧನೆ ಹಾಗೂ ಇಂದಿನ ಕ್ರೀಡಾಕೂಟದ ವ್ಯವಸ್ಥೆಯನ್ನು ಶ್ಲಾಘಿಸುತ್ತಾ, ವಿದ್ಯಾರ್ಥಿಗಳ ಫಿಸಿಕ್ ಹೇಗೆ ಇರಲಿ ಅದು ನ್ಯೂನತೆ ಅಂತ ಭಾವಿಸದೆ ನಿಮ್ಮ ಫಿಸಿಕ್ಗೆ ಸೂಕ್ತವಾದಂಥ ಕ್ರೀಡೆಯನ್ನು ಆಯ್ಕೆ ಮಾಡಿಕೊಳ್ಳುವ ಜಾಣ್ಮೆಯನ್ನು ತೋರಿಸಬೇಕು ಮತ್ತು ಅದರಲ್ಲೇ ಸಾಧನೆ ಮಾಡಬೇಕು ಅಂತ ಹೇಳಿ ಕರೆ ನೀಡಿರುವಂತಹ 4 ವಾಲ್ ಬಿಲ್ಡರ್ಸ್ ನ ಪ್ರಾಪರೇಟರ್ ಆಗಿರುವಂತಹ ಶ್ರೀಯುತ ಸತೀಶ್ ಕುಮಾರ್ ಸರ್, ಕಪ್ಪು ಬಿಳುಪು ಸಮವಸ್ತ್ರದೊಂದಿಗೆ ಆಗಮಿಸಿದಿರಿ. ತಮ್ಮ ಪ್ರೋತ್ಸಾಹದಾಯಕ ನುಡಿಗಳಿಗೆ ಶಾಲೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಭಾಗ ಕ್ರೀಡಾ ಜ್ಯೋತಿಯ ಆಗಮನ. ಕ್ರೀಡಾ ಜ್ಯೋತಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಶಾಲಾ ಕ್ರೀಡಾಂಗಣವನ್ನು ಪ್ರವೇಶಿಸಲಿದೆ. ವಿಧಿಗಳಾದಂತಹ ಲಯನೆಸ್ ಲೀಡಿಯಾ ಮೇಡಮ್ ಅವರಿಗೆ ವಿದ್ಯಾರ್ಥಿಗಳು ಹ್ಯಾಂಡ್ ಓವರ್ ಮಾಡಲಿಕ್ಕಿದ್ದಾರೆ. ಮೇಡಮ್ ಅವರು ಇದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ.
ನಮ್ಮ ಶಾಲೆಯನ್ನು ಪ್ರತಿನಿಧಿಸಿ ವಿವಿಧ ಹಂತಗಳಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು ಈ ಕ್ರೀಡಾ ಜ್ಯೋತಿಯನ್ನು ಶಾಲಾ ಕ್ರೀಡಾಂಗಣಕ್ಕೆ ತೆಗೆದುಕೊಂಡು ಬರಲಿಕ್ಕಿದ್ದಾರೆ. ಇದರೊಂದಿಗೆ ಕ್ರೀಡಾಂಗಣಕ್ಕೆ ಪ್ರವೇಶಿಸಿದ್ದಾಳೆ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ಸ್ಫೂರ್ತಿ, 10ನೇ ತರಗತಿ. ಶಾಲಾ ಶಿಕ್ಷಣ ಇಲಾಖೆ ಏರ್ಪಡಿಸಿದ ಕಬಡ್ಡಿ ಪಂದ್ಯಾಟದಲ್ಲಿ ಹೋಬಳಿ ಮಟ್ಟದಲ್ಲಿ ಜಯಗಳಿಸಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ತಂಡದ ನಾಯಕಿ ಹಾಗೂ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿ ವಿಜೇತೆ ಕೂಡ ಹೌದು. ಇವರೊಂದಿಗೆ ಸಿದ್ದಯ್ಯ 9ನೇ ತರಗತಿ ಶಾಲಾ ಶಿಕ್ಷಣ ಇಲಾಖೆ ಏರ್ಪಡಿಸಿದ ಕಬಡ್ಡಿ ಪಂದ್ಯಾಟದಲ್ಲಿ ಹೋಬಳಿ ಮಟ್ಟದಲ್ಲಿ ಜಯಗಳಿಸಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ತಂಡದ ಬೆಸ್ಟ್ ಸ್ಥಾನ ಪಡೆದಂತಹ ಸಾಧಕಿ. ಇವರೊಂದಿಗೆ ಅನುಶ್ರೀ 8ನೇ ತರಗತಿ ಶಾಲಾ ಶಿಕ್ಷಣ ಇಲಾಖೆ ಏರ್ಪಡಿಸಿದ ವಾಲಿಬಾಲ್ ಪಂದ್ಯಾಟದಲ್ಲಿ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿ ವಿಜೇತೆ ಹಾಗೂ ಗುರುಪ್ರಸಾದ್ 10ನೇ ತರಗತಿ ಶಾಲಾ ಶಿಕ್ಷಣ ಇಲಾಖೆ ಏರ್ಪಡಿಸಿದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಸಾಧನೆ ನಡೆಸಿದ ಗುರುಪ್ರಸಾದ್ ಈ ಕ್ರೀಡಾ ಜ್ಯೋತಿಯನ್ನು ಅತಿಥಿಗಳಿಗೆ ಹಸ್ತಾಂತರ ಮಾಡಿದ್ದಾನೆ. ಜೋರಾದ ಕರತಾಡನದೊಂದಿಗೆ ಲಿಡಿಯಾ ಮೇಡಮ್ ಅವರು ಈ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದ್ದಾರೆ. ಧನ್ಯವಾದಗಳು ಮೇಡಮ್. ಈ ಕ್ರೀಡಾ ಜ್ಯೋತಿಯಂತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಕ್ರೀಡಾ ಮನೋಭಾವ, ಕ್ರೀಡಾ ಪ್ರಜ್ಞೆ, ಸಾಧನೆ ಮೆರೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಅನಿಲ್ ಕುಮಾರ್ ಸರ್, ಮ್ಯಾನೇಜರ್ ಕರಾವಳಿ ಕೋಆಪರೇಟಿವ್ ಸೊಸೈಟಿ ಅತ್ತಾವರ. ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಚುಟುಕಾಗಿ ಮಾತನಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಇಂದಿನ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ ನನ್ನ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಿರುವ ವಿದ್ಯಾರ್ಥಿನಿಯರೇ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರೇ, ನಾನು ಏನು ಹೇಳಬೇಕಂತ ಬಯಸಿದೆನೋ ಅದನ್ನು ಸತೀಶ್ ಸರ್ ಅವರು ಈಗಾಗಲೇ ನಿಮಗೆಲ್ಲ ತಿಳಿಸಿದ್ದಾರೆ. ಅದನ್ನು ರಿಪೀಟ್ ಮಾಡುವಂಥದ್ದು ಇದಲ್ಲ. ಆದರೆ ನಾನೊಂದು ಹಿತನುಡಿಯನ್ನು ವಿದ್ಯಾರ್ಥಿಗಳಿಗೆ ಹೋಗುತ್ತೇನೆ. ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ಪ್ರಶಸ್ತಿಯು ಬರಲಿಕ್ಕೆ ಸಾಧ್ಯವಿಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್ ಮಾತ್ರ ಬರ್ಬೋದು. ಆದರೆ ಯಾರು ಈ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿ ಬಂದಿಲ್ವೋ ಅವರು ತಮ್ಮ ವೀಕ್ನೆಸ್ಸನ್ನು ಅರಿತು ನೆಕ್ಸ್ಟ್ ಇಯರಿಗೆ ತಯಾರಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ನೆಕ್ಸ್ಟ್ ಇಯರ್ ನಿಮ್ಮ ಗೋಲ್ ಆಗಿಟ್ಟುಕೊಂಡು ತನ್ನ ಪ್ರಯತ್ನವನ್ನು ಮುಂದುವರಿಸಿದರೆ ನೆಕ್ಸ್ಟ್ ಇಯರ್ನ ಈ ಕ್ರೀಡಾಕೂಟದಲ್ಲಿ ನೀವು ಪ್ರಶಸ್ತಿಯನ್ನು ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಬಯಸ್ತಾ, ಮತ್ತು ಸತೀಶ್ ಸರ್ ಹೇಳಿದ ಹಾಗೆ ಪ್ರತಿಯೊಂದು ತಮ್ಮ ದೇಹದಾಢ್ಯದ ದೃಷ್ಟಿಯಿಂದ ಅದನ್ನು ನೋಡಿಕೊಂಡು ನಮ್ಮ ಕ್ರೀಡೆಯನ್ನು ಸಿಲೆಕ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿದ್ದುಕೊಂಡು ಎಲ್ಲ ವಿಭಾಗದಲ್ಲಿ ಎಲ್ಲ ಕ್ರಿಕೆಟ್ ಆಗಲಿ, ಅಥ್ಲೆಟಿಕ್ಸ್ ಆಗಲಿ, ಮತ್ತು ವಾಲಿಬಾಲ್ ಆಗಿ ಎಲ್ಲ ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಮಿಕ್ಸಪ್ ಆಗುತ್ತೆ. ಆದ್ದರಿಂದ ತಾವು ನಿಮ್ಮಲ್ಲಿ ಯಾವ ಕ್ಷಮತೆ ಉಂಟಂತ ಪರಿಗಣಿಸಿ ಮತ್ತೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗುತ್ತೆ. ಇದನ್ನು ಗಮನವಿಟ್ಟುಕೊಂಡು ನಿಮ್ಮ ಕ್ರೀಡಾ ಜೀವನವನ್ನು ಮುಂದುವರಿಸಬೇಕಂತ ತಿಳಿಸ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅರಿತು ಚುಟುಕಾಗಿ ಮಾತನಾಡಿ ವಿಫಲತೆಯನ್ನು ಗೆಲುವಿನ ಸೋಪಾನವಾಗಿ ತೆಗೆದುಕೊಳ್ಬೇಕು ಅಂತ ಕರೆ ನೀಡಿದ ಸತೀಶ್ ಕುಮಾರ್ ಸರ್ ಅವರಿಗೆ, ಹಾಗಾಗಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಗಮಿಸಿರುವ ಎಲ್ಲ ಅತಿಥಿಗಳು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 10ನೇ ತರಗತಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಸ್ಫೂರ್ತಿ 10ನೇ ತರಗತಿ, ದಿವ್ಯಾ ಪಿ 10ನೇ ತರಗತಿ ಹಾಗೂ ದೀಪ 10ನೇ ತರಗತಿ, ಈ 4 ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗುರುಪ್ರಸಾದ್ 10ನೇ ತರಗತಿ ಶಾಲಾ ಶಿಕ್ಷಣ ಇಲಾಖೆ ಏರ್ಪಡಿಸಿದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಕಳೆದ ವರ್ಷ ಇದೇ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿ. ಕುಸ್ತಿ ಹಾಗೂ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸುವ ಚಾಣಾಕ್ಷ ಆಟಗಾರ ನಮ್ಮ ಶಾಲೆಯ ಹೆಮ್ಮೆಯ ಕುಮಾರ ಗುರುಪ್ರಸಾದ್ 10ನೇ ತರಗತಿ.
ಇವನೊಂದಿಗೆ ಸನ್ಮಾನಗೊಳ್ಳುತ್ತಿರುವ ಇನ್ನೂರು ವಿದ್ಯಾರ್ಥಿನಿ ಸ್ಫೂರ್ತಿ 10ನೇ ತರಗತಿ ಶಾಲಾ ಶಿಕ್ಷಣ ಇಲಾಖೆ ಏರ್ಪಡಿಸಿದ ಕಬಡ್ಡಿ ಪಂದ್ಯಾಟದಲ್ಲಿ ಹೋಬಳಿ ಮಟ್ಟದಲ್ಲಿ ಜಯಗಳಿಸಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ತಂಡದ ಯಶಸ್ವಿ ನಾಯಕಿ ಹಾಗೂ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿ ವಿಜೇತೆ, ಹೋಬಳಿ ಮಟ್ಟದ ಶಾರ್ಟ್ ಪುಟ್ನಲ್ಲಿ ದ್ವಿತೀಯ ಸ್ಥಾನ, ತಾಲೂಕು ಮಟ್ಟದ ಹ್ಯಾಮರ್ ಥ್ರೋನಲ್ಲಿ ದ್ವಿತೀಯ ಸ್ಥಾನ, ಸುಳ್ಳದಲ್ಲಿ ನಡೆದ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸುವಿಕೆ, ಉಳ್ಳಾಲದಲ್ಲಿ ನಡೆದ ದಸರಾ ಕ್ರೀಡಾಕೂಟ ಹಾಗೂ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಪಂದ್ಯಾಟದಲ್ಲಿ ಕಬಡ್ಡಿ ತಂಡದಲ್ಲಿ ಜಯಗಳಿಸಿದ ನಮ್ಮ ಶಾಲಾ ತಂಡವನ್ನು ಮುನ್ನಡೆಸಿದ ಯಶಸ್ವಿ ನಾಯಕಿ ಸಾಧಕಿ ದೀಪ 10ನೇ ತರಗತಿ, ಶಾಲಾ ಶಿಕ್ಷಣ ಇಲಾಖೆ ಏರ್ಪಡಿಸಿದ ಕಬಡ್ಡಿ ಪಂದ್ಯಾಟದಲ್ಲಿ ಹೋಬಳಿ ಮಟ್ಟದಲ್ಲಿ ಜಯಗಳಿಸಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ತಂಡದ ಬೆಸ್ಟ್ ಕ್ಯಾಚರ್ ಪ್ರಶಸ್ತಿ ವಿಜೇತೆ, ಅಗ್ರೆಸಿವ್ ಕಬಡ್ಡಿ ಪ್ಲೇಯರ್, ತನ್ನ ಅಂಕಣಕ್ಕೆ ನುಗ್ಗಿದ ಎದುರಾಳಿಗಳನ್ನು ಬಿಗಿಯಾದ ಹಿಡಿಕೆಯ ಮೂಲಕ ಕಟ್ಟಿಹಾಕುವ ಚತುರ ಆಟಗಾರ್ತಿ. ನಮ್ಮ ಶಾಲೆಯ ಎಲ್ಲ ಈ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಅತಿಥಿಗಳ ಸಮ್ಮುಖದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೆಲ್ಲರೂ ಬಿಸಿಲಲ್ಲಿ ಇದ್ರೂ ಕೂಡ ಈ ಸಾಧಕರನ್ನು ಚಪ್ಪಾಳೆ ಹೊಡೆಯುವುದರ ಮೂಲಕ ಮತ್ತೊಮ್ಮೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಸನ್ಮಾನ ಸ್ವೀಕರಿಸುವಂತಹ ಹೆಮ್ಮೆಯ ಕ್ಷಣಗಳಿಗೆ ನಮ್ಮ ಶಾಲಾ ಕ್ರೀಡಾ ಸಾಧಕರು ಸಾಕ್ಷಿಯಾಗಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಅತಿಥಿಗಳು ಕೂಡ ಶಾಲೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲಾ STMC ಅಧ್ಯಕ್ಷರಾದ ಫಕೀರ್ ನಾಯ್ಕ ಅವರ ಮಗಳು ದಿವ್ಯಾಪಿ ತಂದೆಯ ಉಪಸ್ಥಿತಿಯಲ್ಲಿ ಸನ್ಮಾನ ಸ್ವೀಕರಿಸುವಂತಹ ಅಭೂತಪೂರ್ವವಾದ ಕ್ಷಣ. 9ನೇ ತರಗತಿಯ ಅಮರೇಶ್ ಹಾಗೂ 8ನೇ ತರಗತಿಯ ಅನುಶ್ರೀ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ ಗಳಿಸಿ ಕಂಚಿನ ಪದಕವನ್ನು ಪಡೆದ ಸಾಧಕ. ಕಳೆದ ವರ್ಷವೂ ಕೂಡ ಕುಸ್ತಿ ಪಂದ್ಯಾಟದಲ್ಲಿ ಪ್ರಶಸ್ತಿ ವಿಜೇತ. ತನ್ನ ವಿಶಿಷ್ಟ ಗಾಂಧಾರ ಕಲೆಯ ಮೂಲಕ ಸುದ್ದಿ ಮಾಡಿದಂತಹ ಅಮರೇಶ್ ನವೆಂಬರ್ 14ರಂದು ನಡೆದಂತಹ ಮಕ್ಕಳ ದಿನಾಚರಣೆಯಲ್ಲಿ ಕಣ್ಣು ಮುಚ್ಚಿ ವ್ಯಕ್ತಿ ವಸ್ತುಗಳನ್ನು ಗುರುತಿಸುವ ಗಾಂಧಾರ ಕಲೆಯ ಮೂಲಕ ಪ್ರಖ್ಯಾತಿಯನ್ನು ಪಡೆದ ಅಮರೇಶ್. ಅದೇ ರೀತಿ ಅನುಶ್ರೀ 8ನೇ ತರಗತಿ ಶಾಲಾ ಶಿಕ್ಷಣ ಇಲಾಖೆ ಏರ್ಪಡಿಸಿದ ವಾಲಿಬಾಲ್ ಪಂದ್ಯಾಟದ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿ ವಿಜೇತೆ. ಮಗಳು ಕೂಡ ಹೌದು. ತಾಯಿಯ ಸಮ್ಮುಖದಲ್ಲಿ ಸನ್ಮಾನ ಸ್ವೀಕರಿಸುವಂತಹ ಸೌಭಾಗ್ಯ ಅನುಶ್ರೀಗೆ ದೊರಕಿದೆ. ಅಭಿನಂದನೆಗಳನ್ನು ಸ್ವೀಕರಿಸ್ತಾ ಇರುವಂತಹ ಹೆಮ್ಮೆಯ ಕ್ಷಣ. ನೀವೆಲ್ಲ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ಮುಂದಿನ ವರ್ಷ ನಮ್ಮ ಶಾಲೆಯಲ್ಲಿ ಇರ್ತೀರಿ. ತಮ್ಮ ಕ್ರೀಡಾ ಪ್ರತಿಭೆ ಇನ್ನಷ್ಟು ಹೊರಳಿ ಮುಂದಿನ ವರ್ಷವೂ ಕೂಡ ಇನ್ನು ಹೆಚ್ಚಿನ ಸಾಧನೆ ಮಾಡುವಂತಾಗಲಿ. ಕ್ರೀಡಾ ಸಾಧಕ ವಿದ್ಯಾರ್ಥಿಗಳಿಗೆ ಮಗದೊಮ್ಮೆ ಅಭಿನಂದನೆಗಳು ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದ ಎಲ್ಲ ಅತಿಥಿಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಸ್ವೀಕಾರ. ಈ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕಾಗಿ ಶಾಲೆಯ ಸ್ಪೋರ್ಟ್ಸ್ ಲೀಡರ್ ಸ್ಫೂರ್ತಿಯನ್ನು ಕೇಳಿಕೊಳ್ತಾ ಇದ್ದೇವೆ. 22-26ನೇ ಸಾಲಿನ ನಮ್ಮ ಶಾಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ.
ಅಂತ ಹೇಳಿದ್ರು ನನ್ನ ಆತ್ಮೀಯ ಸ್ನೇಹಿತೆ ಅವರು. ಅವರಿಗೆ ನನ್ನನ್ನು ಯಾವತ್ತು ನೆನಪಿಸ್ಕೊಳ್ಬೇಕು ಅವರು, ಅದಕ್ಕೋಸ್ಕರ ಒಂದು ಸಣ್ಣ ಗೌರವ ಕೊಡಬೇಕು ಅಂತ ನನಗೆ ಆಸೆ ಇದೆ. ದಯಮಾಡಿ ಅವರನ್ನು ಅತಿಥಿಗಳು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ನಮಸ್ತೆ. ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಹಾಗೂ ಮುಂಭಾಗದಲ್ಲಿರುವಂಥ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲಿ ಈ ದಿನ ಎಂದು ಹಾರೈಸುತ್ತಾ ಮಾತಾಡುತ್ತಿದ್ದೇನೆ. ನನ್ನ ಸ್ನೇಹಿತೆ ಲಿಲ್ಲಿ ಪಾಯಸ್ ಅವರು ಬಂದು ನನ್ನ ಹತ್ರ ಕೇಳಿದರು, ನೀವು ಅತಿಥಿಯಾಗಿ ಬರಬೇಕಂತ. ಮೊದಲು ನಾನು ಬೇಡ ಅಂತ ಹೇಳಿದೆ, ಆದರೆ ಮತ್ತೆ ಒಪ್ಪಿಕೊಳ್ಬೇಕಾಗಿತ್ತು. ಯಾಕಂದ್ರೆ ಲಿಲ್ಲಿ ಪಾಯಸ್ ಅವರು ತುಂಬಾ ಶ್ರಮಜೀವಿ ಮತ್ತು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವರು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ನಾನು ಕೆಲವು ವರ್ಷ ನಮಗೆ ಮೊದಲಿಗೆ ಈ ಕಾಲದಾಗೆ ಮೊಬೈಲ್ನ ಅಥವಾ ಯಾವುದೇ ಇದು ಸಂಪರ್ಕ ಇರಲಿಲ್ಲ. ನಾವು ಕಾಲೇಜ್ ಬಿಟ್ಟ ನಂತರ ತುಂಬ ವರ್ಷದ ನಂತರ ಲಿಲ್ಲಿ ಪಾಯಸ್ ಅವರನ್ನು ಇದೇ ಏರಿಯಾದಲ್ಲಿ ನಾನು ಮೀಟ್ ಆದೆ. ನಾನು ಇಲ್ಲಿದ್ದೆ, ಒಂದು 23 ವರ್ಷದಿಂದ ಇದೇ ಏರಿಯಾದಲ್ಲಿದ್ದೇನೆ. ನಮಗೆ ಎಷ್ಟು ಸಂತೋಷ ಆಯ್ತು ಅಂದರೆ ಒಬ್ಬರನ್ನೊಬ್ಬರು ಸಿಕ್ಕುವ ಅವಕಾಶ ಉಂಟಂತಲೇ ತಿಳಿದಿರಲಿಲ್ಲ. ಆ ನಂತರ ನಾವು ಕೆಲವು ವರ್ಷಗಳಿಂದ ತುಂಬ ಒಟ್ಟಿಗೆ ಜೊತೆ ಸೇರ್ತಾ ಇರ್ತೇವೆ. ನನಗೆ ಅವಕಾಶ ಮಾಡಿಕೊಟ್ಟಂತಹ ಲಿಲ್ಲಿ ಪಾಯಸ್ ಅವರಿಗೆ ಧನ್ಯವಾದಗಳು. ಮಕ್ಕಳೇ, ಇವತ್ತಿನ ಕ್ರೀಡಾಕೂಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಟ ಆಡಿ ಎಲ್ಲರೂ ಗೆದ್ದು ಬನ್ನಿರಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ತಿಳಿಸುತ್ತೇನೆ. ಮಾತುಗಳಿಗೆ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಶ್ರೀಯುತ ಜ್ಯೂಡ್ ಸರ್, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಉದ್ಯಮಿಗಳು, ವಿದ್ಯಾರ್ಥಿಗಳ ಪ್ರೀತಿಯ ಜ್ಯೂಡ್ ಸರ್ ಬಂದಾಗ ವಿದ್ಯಾರ್ಥಿಗಳಲ್ಲಿ ಅದೇನು ಖುಷಿ. ಅವರು ನಮ್ಮ ಶಾಲೆಗೆ 100 ಬಟ್ಟಲುಗಳನ್ನು ದಾನವಾಗಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಇದನ್ನು ನಮ್ಮ ಮುಖ್ಯ ಶಿಕ್ಷಕರಿಗೆ ಹಸ್ತಾಂತರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. I would like to thank the management, the staff, the students for bringing me in for this program. I have been in and out of the school for the last 7-8 years, and I am grateful to the management for giving me the support to come in and help the students. So if any request and any help is required, I bring forward to the principal and the staff to come forward and ask me for anything which could be done, and I'm proud to help the students and the staff. Thank you one and one. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಇನ್ನೋರ್ವ ಪ್ರಧಾನ ಅತಿಥಿಗಳಾಗಿರುವಂತಹ ಲಯನೆಸ್ ಲೀಡಿಯಾ ಮೇಡಮ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ.
ನಿಮ್ಮ ಶಾಲೆಗೆ ಬರಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳಿಗೆ ಇವತ್ತಿನ ಸ್ಪೋರ್ಟ್ಸ್ ಡೇ ದಿನ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಒಳ್ಳೆ ಮಾಡಿ ಮಕ್ಕಳೇ ನೀವು. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. 200 ಅತಿಥಿಗಳಾಗಿರುವಂತಹ ಪ್ರಾಥಮಿಕ ಶಾಲೆ STMC ಅಧ್ಯಕ್ಷರು ಖಾಸಿಂ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಚುಟುಕಾಗಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯ ಕ್ರೀಡಾಕೂಟದ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಶಿಕ್ಷಕಿಯರೇ, ಪೋಷಕರೇ, ನನ್ನ ಮುದ್ದಿನ ಮಕ್ಕಳೇ, ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮುದ್ದಿನ ಮಕ್ಕಳಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಸಾಧನೆ ಮಾಡಿದಂತಹ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇನ್ನೂ ಕೂಡ ಉತ್ತಮ ಸಾಧನೆಯನ್ನು ಕ್ರೀಡಾಕೂಟದಲ್ಲಿ ಮಾಡಲಿ ಅಂತ ನಿಮಗೆ ಹಾರೈಸುತ್ತಾ, ವೇದಿಕೆಯಲ್ಲಿ ನಮ್ಮ ಮುಖ್ಯ ಅತಿಥಿಗಳು ಮಾತ್ರ ಅಲ್ಲ, ನಮ್ಮ ಶಾಲೆಯ ಬೆನ್ನೆಲುಬು ಅಂತ ಹೇಳ್ಬೋದು. ನಮ್ಮ ಶಾಲೆಯ ಎಲ್ಲ ಅಭಿವೃದ್ಧಿಯಲ್ಲಿ ನಮ್ಮೊಟ್ಟಿಗೆ ಸಹಕರಿಸುತ್ತಿದ್ದಾರೆ. ಅವರಿಗೆ ನಾನು ನಮ್ಮೆಲ್ಲ ಮಕ್ಕಳ ಪರವಾಗಿ ಮತ್ತು ಪೋಷಕರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಪ್ಲಾಟ್ಫಾರ್ಮ್ ಇರ್ತದೆ, ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೋತ್ಸಾಹ ಸಿಕ್ಕುವುದು ಬಹಳ ಕಡಿಮೆ. ಆ ಒಂದು ಮಟ್ಟದಲ್ಲಿ ನಮ್ಮ ಸರ್ಕಾರಿ ಶಾಲೆ ಇದೆ. ಆದ್ರೆ ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಎಂಬಂತ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕಿಯರು ಉತ್ತಮ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ. ನಮ್ಮೆಲ್ಲ ಮುದ್ದಿನ ಮಕ್ಕಳು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ನಮ್ಮ ಶಿಕ್ಷಕಿಯರಿಗೆ. ಅದೇ ರೀತಿ ಈ ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ನಮ್ಮ ಲಿಲ್ಲಿ ಮೇಡಮ್ ಅವರಿಗೆ ನಾನು ನಮ್ಮ ಎಲ್ಲ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ ಮತ್ತು ನಮ್ಮ SDMC ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ಭಗವಂತನು ಅವರೆಲ್ಲ ಕಾರ್ಯವನ್ನು ಸ್ವೀಕರಿಸಲಿ ಮತ್ತು ಅವರಿಗೆ ಆ ಭಗವಂತನ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯವನ್ನು ಕೊಟ್ಟು ಅನುಗ್ರಹಿಸಲಿ. ಅದೇ ರೀತಿ ನಮ್ಮ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳಿಗೆ ನಾವು ನಮ್ಮ ಜೋರಾದ ಒಂದು ಚಪ್ಪಾಳೆಯನ್ನು ನಾವು ಪ್ರೋತ್ಸಾಹಿಸುತ್ತಾ, ಎಲ್ಲ ಮಕ್ಕಳು ಚಾಂಪಿಯನ್ ಆಗಿ ನೀವು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಂತ ಹಾರೈಸುತ್ತಾ, ಅವಕಾಶ ಕೊಟ್ಟಂತಹ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರಿಗೆ, ವಿಶೇಷವಾಗಿ ಲಿಲ್ಲಿ ಮೇಡಮ್ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ವಿರಾಮ ಮಾಡ್ತೇನೆ. ಮನೋರಂಜನೆ ಪಡೆಯಲಿಕ್ಕಿದ್ದೀರಿ. ಸಹ ಪದನಿಮಿತ್ತ ಸಹ ನಿರ್ದೇಶಕರಾದ ಶ್ರೀಮತಿ ಪುಷ್ಪಲತಾ ಮೇಡಮ್ ಆಗಮಿಸಿದ್ದಾರೆ. ಮೇಡಮ್, ನಮಗೆ ತುಂಬಾ ಖುಷಿ ಆಯ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದೀರಿ. ನಮ್ಮ ಈ ಶಾಲೆಗೆ, ಸರ್ಕಾರಿ ಶಾಲೆಗೆ ಇಲಾಖೆಯವರು, ಅಧಿಕಾರಿಗಳು ಬರುವಾಗ ನಮಗೆ ನಿಜವಾಗಿ ಹೆಮ್ಮೆ ಅನಿಸ್ತದೆ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ನಮ್ಮ ಗೌರವವನ್ನು ಹೆಚ್ಚಿಸಿದ್ದೀರಿ ಮೇಡಮ್. ಶಾಲಾ ಪರವಾಗಿ ನಮ್ಮ SDMC ಮುಖ್ಯ ಶಿಕ್ಷಕರು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅತ್ತಾವರ ಇವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಮೇಡಮ್. ಅವರಿಗೆ ಮುಖ್ಯ ಶಿಕ್ಷಕರು ಹೂ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Girls team, arrange yourself fast.
ಟೀಚರ್ ಲಹರಿ ಮೇಡಮ್ ಹಾಗೂ ನಿಮ್ಮ ತಂಡದವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಕ್ಕಳೇ. ನೆಕ್ಸ್ಟ್ ನಮ್ಮ ಹೈಸ್ಕೂಲ್ ಮಕ್ಕಳದ್ದು ಪಿರಮಿಡ್ ಇದೆ, ಅದರ ಬದಲಿಗೆ ಈಗ ನಮ್ಮ ಇಲಾಖಾ ಮಟ್ಟದ ಹೋಬಳಿ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯದ ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕಿಯರ ತಂಡ ಪ್ರಥಮ ಸ್ಥಾನ ಪಡೆದಿದೆ. ಅವರಿಗೆ ಈ ಸಂದರ್ಭದಲ್ಲಿ ಗೌರವಿಸಬೇಕಾಗಿ ನಾನು ಮಾನ್ಯ ಸಹನಿರ್ದೇಶಕರು ಪ್ರಾಂಶುಪಾಲರ್ ಸಿಟಿ ಇವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಸರ್. ಹಾಗೆ ತಾಲೂಕು ಮಟ್ಟದಲ್ಲಿ ಕೂಡ ಅವರು ಭಾಗವಹಿಸಿದ ಸರ್ ಸರ್ಟಿಫಿಕೇಟ್. ವಾಲಿಬಾಲ್ ಸರ್ಕಾರಿ ಶಾಲೆಗಳ ಜಿಲ್ಲಾ ಮಟ್ಟದ ವಾಲಿಬಾಲ್ನಲ್ಲಿ ನಮ್ಮ ತಂಡ ದ್ವಿತೀಯ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ಮಿಲಾಗ್ರಿಸ್ನಲ್ಲಿ ನಡೆದಂತ ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜ್ ಮಂಗಳೂರು ಇಲ್ಲಿ ನಡೆದಂತಹ ಮಿಲನ್ ಟ್ರೋಫಿ ಇಲ್ಲಿ ಬಾಲಕಿಯರ ಕಬಡ್ಡಿ ತಂಡ ಜಿಲ್ಲಾ ಮಟ್ಟದಲ್ಲಿ ನಮ್ದು ದ್ವಿತೀಯ ಸ್ಥಾನವನ್ನು ಪಡೆದಿದೆ. ಅದನ್ನು ಸತೀಶ್ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ಳಿ. ಸತೀಶ್ ಸರ್ ಅವರು ನಮ್ದು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾಲೂಕು ಮಟ್ಟದ ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದ ಕಬಡ್ಡಿಯಲ್ಲಿ ನಮ್ಮ ಶಾಲಾ ತಂಡ ಪ್ರಥಮ ಸ್ಥಾನವನ್ನು ಪಡೆದಿದೆ. ಅವರಿಗೆ ಅನಿಲ್ ಸರ್ ಅವರು ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಮಾನ್ಯ ಪ್ರಾಂಶುಪಾಲರು ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ.
ವೇದಿಕೆ ಮೇಲೆ ನಮ್ಮೊಂದಿಗೆ ಆಸೀನರಾಗಿರುವಂತಹ ನಮ್ಮ CTಯವರ ಪ್ರಾಂಶುಪಾಲರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಸರಕಾರಿ ಪ್ರೌಢಶಾಲೆ ಅತ್ತಾವರ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ, STMC ಅಧ್ಯಕ್ಷರು ಹಾಗೂ ಸದಸ್ಯರೇ, ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ, ಅದರ ಮೊದಲು ಲಿಲ್ಲಿ ಪಾಯಸ್ ಮೇಡಮ್ ಇವರಿಗೆ ಮೇಡಮ್ ತಮಗೆ ಆಭಾರಿಯಾಗಿದ್ದೇನೆ. ನಿಮ್ಮ ಒಂದು ಇಂತಹ ಅದ್ಭುತವಾದ ಸುಂದರ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಆಮಂತ್ರಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ನಾನು ಹೃದಯಾಂತರಾಳದಿಂದ ವಂದನೆಗಳನ್ನು ಸಲ್ಲಿಸ್ತೇನೆ ಮೇಡಮ್. ಇದು ಹೆಚ್ಚು ಮಾತನಾಡುವ ಸಮಯ ಅಲ್ಲ. ಲಿಲ್ಲಿ ಪಾಯಸ್ ಮೇಡಮ್ ನಿಮಗೆ ಗೊತ್ತು, ಎಲ್ಲ ನಮ್ಮ ಶಾಲೆಯ ಚಟುವಟಿಕೆಗಳ ಜೊತೆಗೆ ತಾಲೂಕು ದೈಹಿಕ ಪರಿವೀಕ್ಷಣಾ ಅಧಿಕಾರಿಯಾಗಿದ್ದುಕೊಂಡು ಸೆನ್ಸಸ್ ಸಮಯದಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ಎಲ್ಲ ಕ್ರೀಡೆಗಳನ್ನು ಹೇಗೆ ನಿಭಾಯಿಸಿದ್ದಾರೆ ಅಂತ ಅವರಿಗೆ ಗೊತ್ತು. ವಿದ್ಯಾರ್ಥಿಗಳೇ, ಒತ್ತಡವನ್ನು ಹೇಗೆ ನಿರ್ವಹಿಸಬೇಕು ಎಂಬುದಕ್ಕೆ ಅವರ ಉದಾಹರಣೆ. ಮೇಡಮ್ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಇವತ್ತು ಬೆಳಿಗ್ಗೆ ಪಥಸಂಚಲನದಲ್ಲಿ ಗಮನಿಸಿದ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳೇ, ನಾವು ಯಾತಕ್ಕೆ ಹುಟ್ಟಿದ್ದೇವೆ ಅಂತ ಹೇಳುವುದಕ್ಕೆ ನಿಮ್ಮಲ್ಲಿ ಒಂದು ಬೋರ್ಡ್ ಇತ್ತು, ಬಾರ್ನ್ ಟು ಶೈನ್ ಅಂತ. ನೀವೆಲ್ಲ ಹುಟ್ಟಿದ್ದೀರಿ ಭೂಮಿಯಲ್ಲಿ ಶೈನ್ ಆಗಲಿಕ್ಕೆ. ಇನ್ನೊಂದು ನಾನು ಗಮನಿಸಿದೆ, ರನ್ ಟು ವಿನ್ ಅಂತ. ನಾವೆಲ್ಲರೂ ರನ್ ಮಾಡ್ತೇವೆ, ಖಾಲಿ ಫೀಲ್ಡಲ್ಲಿ ಅಲ್ಲ, ಇಡೀ ಲೈಫಲ್ಲಿ. ಇನ್ನು ಮುಂದೆ ಒಂದು ಉತ್ತಮ ಸೀಟ್ ಸಿಗಬೇಕು, ಕೆಲಸ ಸಿಗಬೇಕು, ಉತ್ತಮ ನಮಗೆ ಸಂಸಾರ ಆಗಬೇಕು, ಏನು ನಾವು ಸಾಧನೆಗಳನ್ನು ಮಾಡಬೇಕಂದ್ರೆ ನಾವು ರನ್ ಮಾಡ್ತಾನೆ ಇರಬೇಕು. ನಾವು ಯಾಕಾಗಿ ಓಡಬೇಕು? ವಿನ್ ಆಗುವುದಕ್ಕಾಗಿ, ಯಶಸ್ಸನ್ನು ಗಳಿಸ್ಲಿಕ್ಕಾಗಿ ಓಡಬೇಕು. ಇನ್ನೊಂದು ಬೋರ್ಡ್ ನೋಡಿದೆ ನಾನು, ಸ್ಕೈ ಇಸ್ ದ ಲಿಮಿಟ್ ಅಂತ. ವಿದ್ಯಾರ್ಥಿಗಳೇ, ನಿಮ್ಮ ಸಾಧನೆಗೆ ಆಕಾಶವೇ ಲಿಮಿಟ್. ಆಕಾಶ ಅಂದ್ರೆ ಲಿಮಿಟೇ ಇಲ್ಲ ಅಂತ ಅರ್ಥ. ಆಕಾಶ ಅಂದ್ರೆ ಮೇಲೆ ನೋಡಿದ್ರೆ ಆಕಾಶ ಅಂತ ಬಿಳಿ ಬಣ್ಣದ ಪರದೆ ಇಲ್ಲ, ಮೋಡಗಳು, ವಾತಾವರಣ ಎಲ್ಲ ಸೇರಿ ಆಕಾಶವಾಗಿ ಗೋಚರಿಸುವುದು. ಅಂದ್ರೆ ನಿಮ್ಮ ಸಾಧನೆಗೆ ಲಿಮಿಟ್ ಇರಬಾರ್ದು ಅಂತ. ವಿದ್ಯಾರ್ಥಿಗಳೇ, ಲಿಮಿಟ್ ಇರಬಾರ್ದು. ನಾವು ಶೈನ್ ಆಗಬೇಕು, ನಾವು ವಿನ್ ಆಗಬೇಕು ಅಂದ್ರೆ ಯಶಸ್ಸು ಒಮ್ಮೆಲೆ ಬರುವುದಿಲ್ಲ. ಸಣ್ಣ ಸಣ್ಣ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಯಶಸ್ಸು ಬರ್ತದೆ ಅಂತೆ. ಹಾಗಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಇಂದಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನೀವು ಸೂರ್ಯನಂತೆ ಶೈನ್ ಆಗಿ ಆ ಬೆಳಕನ್ನು ನಿಮ್ಮ ಸಮಾಜಕ್ಕೆ, ಹೆತ್ತವರಿಗೆ, ಊರಿಗೆ, ಹಾಗೆ ಈ ದೇಶಕ್ಕೆಲ್ಲ ಚೆಲ್ಲಿ ನಿಮ್ಮ ಈ ಸಾಧನೆಗೆ ಆಕಾಶವೇ ಅಂತಿಮವಾಗಿರಲಿ. ಎಲ್ಲರೂ ಮೊದಲೇ ಹೇಳಿದ ಹಾಗೆ ಈ ಶಾಲೆ ಅನೇಕ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ, ರಾಜ್ಯ, ರಾಷ್ಟ್ರ ಮಟ್ಟದ. ಇನ್ನಷ್ಟು ಪ್ರಶಸ್ತಿಗಳನ್ನು ಈ ಶಾಲೆ ಪಡ್ಕೊಳ್ಳಿ. ಅದನ್ನು ಕೇಳುವಂತಹ ಎಲ್ಲ ಸೌಭಾಗ್ಯ ನಮಗೆಲ್ಲ ಬರಲಿ ಅಂತ ಹೇಳಿ ಆಶಿಸ್ತಾ, ವಿದ್ಯಾರ್ಥಿಗಳೇ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕಂತೆ. ನಿಮಗೆ ಇಲ್ಲಿ ಅತ್ಯುತ್ತಮ ಗುರುಗಳಿದ್ದಾರೆ. ಲಿಲ್ಲಿ ಪಾಯಸ್ನಂತಹ ಮುಖ್ಯೋಪಾಧ್ಯಾಯರಂತಹ ಎಲ್ಲ ಉತ್ತಮ ನುರಿತ ಗುರುಗಳಿದ್ದಾರೆ. ನಿಮ್ಮ ಗುರಿಯನ್ನು ನೀವು ತಲುಪಿ ಅಂತ ಹೇಳ್ತಾ, ಇಂದಿನ ಈ ಕ್ರೀಡಾಕೂಟಕ್ಕೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಹಾರೈಸ್ತಾ, ನನಗೆ ಇಲ್ಲಿ ಆಮಂತ್ರಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಶಿರಬಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.
ಅತ್ಯಂತ ಅನಿರೀಕ್ಷಿತವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಯಿತು. ಆ್ಯಕ್ಚುಲಾಗಿ ಕರೆದೇ ಬಂದ್ರೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂತೋಷ ನಂದಾಯಿತು. ಅದಕ್ಕಾಗಿ ಶಾಲೆಯ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇವತ್ತು ಶಾಲೆಯಲ್ಲಿ ವಿಶೇಷವಾದ ದಿನ. ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಇಬ್ಬರೂ ಸೇರಿಕೊಂಡು ವಾರ್ಷಿಕ ಕ್ರೀಡಾಕೂಟವನ್ನು ಆಚರಣೆ ಮಾಡ್ತಿದ್ದೀರಿ. ಡಿಸೆಂಬರ್ ಬಂತು ಅಂತಂದರೆ ಹಾಗೇನೇ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಮಾಡೋದು. ಇದಾದ ನಂತರ ಇದು ಶಾಲಾ ವಾರ್ಷಿಕೋತ್ಸವ ಅದೊಂದು ಇದೆಯಾ ಅಥವಾ ಇದೇನಾ ಅದು ಅಂತ ಗೊತ್ತಿಲ್ಲ, ಅದು ಮಾಡ್ತಾರೆ ಅಂತ ಇದು ಇವತ್ತೇನೇನೆ. ಓಕೆ, ಇದಾದಮೇಲೆ ಮತ್ತೆ ಶಾಲಾ ವಾರ್ಷಿಕೋತ್ಸವ. ಓಕೆ, ಇರಲಿ, ಒಂದೊಂದು ರೀತಿ ಒಂದೊಂದು ಸ್ಕೂಲ್ನಲ್ಲಿ ಮಾಡ್ತಾರೆ, ಆ ರೀತಿಯಾಗಿ ಮಾಡ್ತೀರಿ. ಆ್ಯಕ್ಚುಲಾಗಿ ಸಿಟಿಯಿಂದ 9 ಸ್ಟೂಡೆಂಟ್ಸ್ಗಳನ್ನು ನಾವು ಪ್ರಶಿಕ್ಷಣಾರ್ಥಿಗಳನ್ನು ಇಲ್ಲಿ ಪ್ರಾಕ್ಟೀಸ್ ಟೀಚಿಂಗ್ಗೆ ಅಂತ ಹಾಕಿದ್ವಿ. ಇದು ಲಾಸ್ಟ್ ಡೇ ಇವತ್ತು. ಅವ್ರನ್ನೂ ಕೂಡ ಗೌರವಿಸ್ತಿದ್ದೀರಿ ಮೇಡಮ್ ಆ್ಯಂಡ್ ಸರ್, ನಿಮಗೆ ಧನ್ಯವಾದಗಳು. ಓಕೆ, ಅವ್ರದ್ದು ಒಂದು ಪ್ರಾಕ್ಟೀಸ್ ಟೀಚಿಂಗನ್ನು ನೋಡೋಣ, ಇವತ್ತು ಲಾಸ್ಟ್ ಡೇ ಅಂತ ಅಂದ್ಕೊಂಡು ನಾನು ಬಂದೆ. ಒಂದೊಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ನನಗೆ ಲಭ್ಯ ಆದಂಗೆ ಆಯಿತು. ಸರ್ಕಾರಿ ಶಾಲೆ ಅಂತಂದರೆ ಹಾಗೇನೇನೆ. ನಿಜವಾಗ್ಲೂ ಇಲ್ಲಿ ಪ್ರೈವೇಟ್ ಸ್ಕೂಲ್ ಇಲ್ಲ ಅಲ್ಲ, ಕರೆದಿಲ್ಲ ಅಲ್ವಾ? ಕರೆದಿದ್ದೀರಾ? ಹಾಂ, ಪ್ರೈವೇಟ್ ಸ್ಕೂಲ್ಗೂ ಇದಕ್ಕೂ ಒಂದಷ್ಟು ವಿಭಿನ್ನತೆ ಇರತ್ತೆ. ಇಲ್ಲಿ ಹೇಗೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಈ ಎಂಥದ್ದು ನಮ್ಮಲ್ಲಿ ಬರೀ ಪಾಠ ಪ್ರವಚನ ಇದ್ರ ಜೊತೆಗೆ ಈ ಪ್ರತಿಭಾ ಕಾರಂಜಿ ಅಂತ ಕ್ರೀಡಾಕೂಟದಂಥ ಕಾರ್ಯಕ್ರಮಗಳು ವರ್ಷದ ಮಧ್ಯಂತರದಲ್ಲಿ ಆರಂಭ ಆದರೆ ಡಿಸೆಂಬರ್ ಎಂಡ್ವರೆಗೂ ಹೀಗೇನೇನೆ ಆಗ್ತಾ ಇರುತ್ತೆ ಆ ಥರದ ಕಾರ್ಯಕ್ರಮಗಳು. ಶಾಲಾ ಮಟ್ಟದಿಂದ ಹಿಡಿದು ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಅದಾದ್ಮೇಲೆ ವಿಭಾಗ ಮಟ್ಟ, ರಾಜ್ಯ ಮಟ್ಟ, ಕೆಲವು ರಾಷ್ಟ್ರೀಯ ಮಟ್ಟದವರೆಗೂ ಇರೋವಂಥ ಕಾರ್ಯಕ್ರಮಗಳೆಲ್ಲನೂ ಮಕ್ಕಳುಗಳಿಗೆ ಇದೆ. ಈ ಥರದ ಕಾರ್ಯಕ್ರಮಗಳನ್ನು ಮಕ್ಕಳುಗಳಿಗೆ ಮಾಡೋದ್ರ ಮುಖಾಂತರವಾಗಿ ಅವ್ರಿಗೆ ಉತ್ತೇಜನವನ್ನು ನೀಡ್ತಕ್ಕಂಥ ಕೆಲಸವನ್ನು ಇಲಾಖೆಯಲ್ಲಿ ಮಾಡಲಾಗ್ತಾ ಇದೆ. ಶಿಕ್ಷಣ ಅಂದರೆ ಹಾಗೇನೇನೆ, ಪಾಠವನ್ನು ಮಾಡೋದು, ಬೋಧನೆಯನ್ನು ಮಾಡೋದು ಅಂತ ಅನ್ನೋದ್ರ ಜೊತೆಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋದು ಅಂತ ಅಂದ್ರೆ ಶಾಲೆ ಅಂತ ಅಂದ್ಬಿಟ್ಟು ಎಲ್ಲ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಸೇರಿ ಶ್ರಮಿಸ್ತೇವೆ ಅಂತ ಅಂದ್ಬಿಟ್ಟು. ಮಕ್ಕಳು ದೈಹಿಕವಾಗಿ ಸದೃಢರಾಗಿರಬೇಕು. ಇವೆಲ್ಲವೂ ಕೂಡ ಶಿಕ್ಷಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆನ ಕೊಡುತ್ತವೆ. ಆ್ಯಕ್ಚುಲಾಗಿ ಈ ಥರ ಎಲ್ಲ ಏನು ಕ್ರೀಡೆ, ಈ ಥರದ್ದೆಲ್ಲ ಆಟೋಟಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳೆಲ್ಲವೂ ಕೂಡ. ಅಂತಹ ಚಟುವಟಿಕೆಗಳನ್ನ ಭಾರಿ ಚಂದ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ. ಇಲ್ಲಿ ಕೂತಿರೋಂಥ ವೇದಿಕೆಯಲ್ಲಿ ಬೇರೆ ಬೇರೆ ದಾನಿಗಳು, ಕಾಂಟ್ರಾಕ್ಟರ್ ಎಲ್ಲ ಇದ್ದಾರೆ ಇಲ್ಲಿ ಶಾಲೆಯಲ್ಲಿ, ಮತ್ತು SDMC ಅವರೆಲ್ಲರೂ ಕೂಡ ಇದ್ದಾರೆ. ನೀವು ಕೂಡ ಬಂದು ನೋಡಿರ್ಬೋದು ಅನ್ಸುತ್ತೆ. ಈ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಾಡೋಂಥ ಪರ್ಫಾರ್ಮೆನ್ಸನ್ನ ಈ ಶಾಲಾ ಮಟ್ಟದಲ್ಲಿ ಮಾಡ್ತಾ ಇರ್ತಾರೆ. ಈ ಪ್ರತಿಭಾ ಕಾರಂಜಿ ಅಂತ ನೋಡಿದ್ರೆ ಅತೀ ಅದ್ದೂರಿಯಾಗಿ. ನಾನು ಈ ಹಿಂದೆ ಭಾರಿ ವರ್ಷಗಳಿಂದ ಒಂದು 15 ವರ್ಷ ಈ ಇಲಾಖೆಯಲ್ಲಿ ನಾನು BO ಆಗಿ ಕೆಲಸ ಮಾಡಿರೋಳು, 6 ವರ್ಷ DDP ಆಗಿ ಕೆಲಸ ಮಾಡಿರೋದು, ಈಗ ಒಂದು 2 ವರ್ಷದಿಂದ JD ಆಗಿ. ಇದಕ್ಕೆ ಬರೋಕ್ಕೆ ಮುಂಚೆ ನಾನು ರಾಜ್ಯ ಕಚೇರಿಯಲ್ಲಿ PM ಪೋಷಣ್ ಶಕ್ತಿ ಅಭಿಯಾನ ಅಂತ ಅಂದರೆ ಮಿಡ್ ಡೇ ಮೀಲ್ಸ್, ಅಲ್ಲಿ ನಾನು ಜಾಯಿಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಅನ್ನೋ ಒಂದು ರೀಸನ್ಗೆ ಇನ್ನೊಂದು ಪ್ರಮೋಷನ್ ಆ್ಯಕ್ಚುಲಾಗಿ ಡ್ಯೂ ಇದೆ ನನಗೆ ಡೈರೆಕ್ಟರ್ ಆಗಿ. ಇನ್ನೊಂದು 2-3 ಮಂತ್ಸ್ ಕಾಲಾಗ್ಬಿಡತ್ತೆ. ಅಲ್ಲಿವರೆಗೆ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಈ ಮಂಗಳೂರನ್ನು ಆಯ್ಕೆ ಮಾಡ್ಕೋಬೇಕಾಯ್ತು. ಬಂದಿರಬೇಕು, ಇಲ್ಲೊಂದು ಸಿಟಿನಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋದು. ನಿಜವಾಗ್ಲೂ ಒಂದು ಅತ್ಯಂತ ಉತ್ತಮವಾದಂತಹ ಜಿಲ್ಲೆ ಆ್ಯಕ್ಚುಲಾಗಿ. ಇಲ್ಲ ಆ ವಿಚಾರ ಅಲ್ಲದೇ ಬರೋಕ್ಕೆ ಬೇರೆ ರೀಸನ್ ನನಗೆ ಇರಲಿಲ್ಲ. ಇಲ್ಲಿ SLC ಅಂತ ಬಂದಾಗ ಒಂದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಜಿಲ್ಲೆ ಆಗಿದೆ. ಶೈಕ್ಷಣಿಕವಾಗಿ ನೋಡ್ಕೊಂಡು ಹೋದಾಗ ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ಜಿಲ್ಲೆ ಆಗಿದೆ. ಇಲ್ಲಿ ನಾವು ಯಾವ ಸ್ಕೂಲ್ಗೆ ಹೋದಾಗ್ಲೂ ಅಷ್ಟೇನೆ ಎಲ್ಲ ಸಾಧಾರಣ ನಾನು ರಾಜ್ಯ ಕಚೇರಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ರಾಜ್ಯದಲ್ಲಿರೋ ಬಹುತೇಕ ಜಿಲ್ಲೆಗಳಿಗೆ ನಾನು ಹೋಗೋ ಅಂಥ ಪ್ರಸಂಗ ಬರ್ತಾ ಇತ್ತು. ತುಂಬ ಜಿಲ್ಲೆಗಳಿಗೆ ನಾನು ಪ್ರವಾಸ ಮಾಡಿ ನೋಡಿದ್ದೀನಿ. ಅಂದರೂ ಅಲ್ಲಿಗೆ ಎಲ್ಲ ನಾನು ಒಂದೊಂದು ಜಿಲ್ಲೆಗೆ ಹೋದಾಗ ಒಂದಷ್ಟು ಕಂಪೇರ್ ಮಾಡ್ತಾ ಇರ್ತೀನಿ. ನಾನೇ 2 ಜಿಲ್ಲೆಯಲ್ಲಿ DDP ಆಗಿ ಕೆಲಸ ಮಾಡಿದ್ದೀನಿ ಅಂದರೆ ಒಂದಷ್ಟು ಕಂಪ್ಯಾರಿಸನ್ನು ಇಲ್ಲಿಗೆ ಹೇಗೆ ಅಂತ ನಿಜವಾಗ್ಲೂ ಸಂತೋಷ ಅಂತ ಅನಿಸುತ್ತೆ. ಕಮಿಟ್ಮೆಂಟ್ ಎಲ್ಲ ಕಡೆನೂ ಇದ್ದೇ ಇದೆ. ಒಂದಷ್ಟು ಓವರ್ ಕಮಿಟ್ಮೆಂಟನ್ನು ನಾನಿಲ್ಲಿ ಶಿಕ್ಷಕರಲ್ಲಿ ನೋಡ್ತಾ ಇದ್ದೇನೆ. ಮಾಡ್ತಕ್ಕಂತಹ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅತೀ ಹೆಚ್ಚಿನ ಪ್ರಮಾಣದಲ್ಲಿ ಇರೋದನ್ನು ನೋಡ್ತಾ ಇದ್ದೇನೆ. ಹಾಗಾಗಿ ಶಾಲೆಗಳು ಬಹಳ ಚೆನ್ನಾಗೇ ಇದೆ, ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿದೆ. ಇನ್ನು ಪಠ್ಯಪೂರ್ವಕ ಚಟುವಟಿಕೆಗಳು ಏನೇನು ಈ ಥರ ಇದೆ ಇದೆಲ್ಲದರಲ್ಲಿ ಕೂಡ ಮಕ್ಕಳನ್ನು ಒಂದು
ರಾಜ್ಯ ಮಟ್ಟದವರೆಗೂ ವಿಭಾಗ ಮಟ್ಟದವರೆಗೂ ಕಳಿಸುವಂಥ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡುವಂತಹ ಡೆಡಿಕೇಟೆಡ್ ಶಿಕ್ಷಕರನ್ನ ಕೂಡ ನಾನು ಕಂಡಿದ್ದೇನೆ. ಸೊ ಈ ಶಾಲೆ ಅಂತೂ ಸ್ಪೆಷಲಿ ಒಂದು ಅತ್ಯುತ್ತಮವಾದಂತಹ ಶಾಲೆ. ಇಲ್ಲಿರೋಂಥ ಶಿಕ್ಷಕರು ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಮಕ್ಕಳು ಅಷ್ಟೇನೆ ಎಷ್ಟೊಂದು ಪ್ರೈಸಸ್ ತೊಗೊಂಡು ಬಂದುಬಿಟ್ಟಿದ್ದೀರಿ. ಎಲ್ಲ ನೀವೇ ದೋಚ್ಕೊಂಡು ಬಿಟ್ರಾ? ಬೇರೆಯವ್ರಿಗೆ ಅವಕಾಶಗಳು ಕೊಟ್ಟಿಲ್ಲ ನೀವು. ಸುಮಾರು ಇವೆಂಟಲ್ಲಿ ಗ್ರೂಪ್ ಇವೆಂಟಲ್ಲಿ ಅಂತ ನಾನು ಕಬಡ್ಡಿಯಲ್ಲಿ, ವಾಲಿಬಾಲಲ್ಲಿ ತುಂಬ ಫಸ್ಟ್ ಪ್ರೈಸು, ಸೆಕೆಂಡ್ ಈ ಥರ ಎಲ್ಲ ಇದ್ದಾಗ ಪ್ರೈಸಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದೆಷ್ಟೋ ಜನ ಚಾಂಪಿಯನ್ಶಿಪ್ ತೊಗೊಂಡಿದ್ದಾರೆ ಅನ್ನೋದು. ಇಲ್ಲಿರೋ ದೈಹಿಕ ಶಿಕ್ಷಕರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತ್ರದ ಕೆಲಸವನ್ನು ಖಂಡಿತವಾಗಿ ಮಾಡಬೇಕಾಗುತ್ತೆ ಮಕ್ಕಳ ವಿಚಾರದಲ್ಲಿ. ಖಂಡಿತ ಮಾಡಿದಿರಿ. ಅವರಿಷ್ಟೆಲ್ಲ ಪ್ರೈಸನ್ನು ತೊಗೊಂಡು ಬಂದಿದ್ದಾರೆ ಅಂತಂದರೆ ಅದ್ರ ಹಿಂದೆ ನಿಮ್ಮ ಶ್ರಮ ಕೂಡ ಸಾಕಷ್ಟಿದೆ ಅಂತ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಇನ್ನು ಮುಂದೆ ಎಲ್ಲ ರೀತಿಯ ಪ್ರತಿಭಾ ಕಾರಂಜಿ, ಕ್ರೀಡಾಕೂಟಗಳು ಎಲ್ಲದಕ್ಕೆ ಬಂದು ಇದನ್ನು ಹೇಳಿ ನೀವು ಇನ್ನು ನಿಮ್ಮ ಓದಿನ ಕಡೆಗೆ ಇನ್ನು ಜನವರಿ ಆಚೆಗೆಲ್ಲನ ಏನಂತ ಹೇಳಿದ್ರೆ SLC ಈ ಥರದ್ದೆಲ್ಲ ಪಬ್ಲಿಕ್ ಎಕ್ಸಾಮಿನೇಷನ್ ಇರುತ್ತೆ, ಪರೀಕ್ಷೆಗಳು ಬರುತ್ತೆ, ಪಾಠಗಳ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ಓದಿ ಒಂದು ಒಳ್ಳೆ ರಿಸಲ್ಟನ್ನು ಈ ಶಾಲೆ ಕೂಡ ಕೊಡಲಿ. 100% ಈಗಲೂ ಇರೋದು ಅಂತ ಅಂದ್ಕೊಳ್ತೀನಿ. ಎನಿವೇಸ್ 90 ಆ್ಯಂಡ್ ಎಬೋ ಇದ್ದಾಗಲೂ 100 ಆ ಥರ 100% ತೆಗೆಯೋಂಥ ಒಂದು ಶಾಲೆ ಆಗಲಿ, 100% ಕೊಡೋವಂಥ ಶಾಲೆ ಆಗಲಿ ಅಂತ ಒಂದು ಶುಭವನ್ನು ಈ ಶಾಲೆಗೆ ಹಾರೈಸ್ತಾ, ಡಿಸ್ಟಿಂಕ್ಷನ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಶಾಲೆಗೆ ಬರಲಿ. ನಾನು ಒಂದು ಸಲ ಬಂದಿದ್ದೀನಿ ಅನ್ಸುತ್ತೆ ಅಷ್ಟೇ ಈ ಶಾಲೆಗೆ. ಇದು ಸೆಕೆಂಡ್ ಟೈಮ್ ಬರ್ತಾ ಇರ್ಬೋದು. ಓಕೆ, ಒಂದು ಉತ್ತಮವಾದಂತಹ ಶಿಕ್ಷಕರಿರ್ತಕ್ಕಂಥ ಶಾಲೆ. ಒಂದು ಒಳ್ಳೆ ರಿಸಲ್ಟನ್ನು ಕೂಡ ಕೊಡಿ. ನಿಮಗೆ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಶೈಕ್ಷಣಿಕ ಕೆಲಸ ಕಾರ್ಯಗಳಿಗೆ ಅಂತ ಶಿಕ್ಷಕರಿಗೆ ಹೇಳ್ತಾ ಮಕ್ಕಳಿಗೆ ಕೂಡ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಓದಿಗೆ ಮತ್ತು ನಿಮ್ಮ FA4 ಟೆಸ್ಟ್ಗಳಿಗೆ ಮತ್ತು ಎಕ್ಸಾಮಿನೇಷನ್ಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ನಮ್ಮ ಶಾಲೆಯ ಸಾಧನೆಯನ್ನು ಗಮನಿಸಿದಿರಿ, ಶ್ಲಾಘಿಸಿದಿರಿ, ಜೊತೆಯಲ್ಲಿ ನಮ್ಮ ಜಿಲ್ಲೆಯನ್ನು ಕೂಡ ಕೊಂಡಾಡಿದ್ದೀರಿ. ನಾವೆಲ್ಲ ಮುಂದಿನ ಕಾರ್ಯಕ್ರಮ ಪಿರಮಿಡ್ ಶೋ. हर कतरा बोल रहा मैं लड़ जाना है लहू में एक चिंगारी, जिद से जुनून तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा।
जीत की आदत ऐसा हुनर दुश्मन की सलामी दे तू सूरज हम तेरे उजाले तुझसे जुदा नहीं होने वाले आखिर तक हम सफर रहेंगे जय जो नस नस में है हर बाजी फिर बस में है जिंदगान के हिंदुस्तान बोले सलाम सुफलाम अलैहि सलाम सलाम वंदे मातरम सलाम सुफलाम अलैहि सलाम सलाम वंदे मातरम आजा जिंदे शामी आने के तले दरी और नीले आसमाने के तले सच्ची मैंने अखियों की नींद मैंने तुमको से उड़ा दी ಡೊನೇಟ್ ಮಾಡಿರುವಂತವರು ನಮ್ಮ ಶಾಲೆಯ ಲೀಲಿ ಮೇಡಮ್ ರವರು. ಅವರ ಈ ಕಾರ್ಯವೈಖರಿಯನ್ನು ಮತ್ತೊಮ್ಮೆ ಪ್ರಶಂಸಿಸುತ್ತಾ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ಈ ಕಾರ್ಯಕ್ರಮದ ಹಿಂದೆ ಬಹಳಷ್ಟು ಶ್ರಮಿಸ್ತಾ ಇರುವಂತಹ ನಮ್ಮ ಶಾಲೆಯ ಪಾದರಸ, ನಾವು ಅವರನ್ನು ಪ್ರೀತಿಯಿಂದ ಗಣೇಶಣ್ಣ ಅಂತ ಹೇಳುವಂಥದ್ದು, ಗಣೇಶಣ್ಣ ಅವರಿಂದ ಧನ್ಯವಾದ ಸಮರ್ಪಣೆ. ವಿದ್ಯಾರ್ಥಿಗಳು ತುಂಬಾ ಸುಸ್ತಿನಲ್ಲಿದ್ದಾರೆ. ಆಮೇಲೆ ಬಿಸಿಲು ಜಾಸ್ತಿ ಆಗಿದೆ. ನನಗಿದೀಗ ಸಡನ್ ಆಗಿ ಇಲ್ಲಿ ಕೂತದಕ್ಕೆ ಲಿಲ್ಲಿ ಮೇಡಮ್ ನಾನು ಎದುರಿಗೆ ಕಂಡೆ ಅಲ್ಲ, ಒಂದು ಧನ್ಯವಾದ ಹೇಳಿ ಅಂತ. ನನಗಿದು ಆಶುಭಾಷಣ, ಹಾಗಾಗಿ ಎಲ್ಲರಿಗೆ ಹೇಳಲಿಕ್ಕೆ ಕಷ್ಟ ಆಗ್ಬೋದು. ಬಿಸಿಲು ಜಾಸ್ತಿ ಆಗಿದೆ, ಆಲ್ರೆಡಿ ಟೈಮ್ ಸಮೇತ ಆಗಿದೆ. ಈ ಒಂದು ರಾಮಮೂರ್ತಿ ಅವರು ಎಲ್ಲಿದ್ರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನನ್ನ ಅಣ್ಣ ರಾಮಣ್ಣ, ರಾಮು, ಹೀಗೆ ರಾಮ ಈ ರೀತಿಯಲ್ಲೇ ಕರೆಯುವಂಥದ್ದು. ಎಲ್ಲರಿಗೂ ಸಹ ಅತ್ಯಂತ ಪ್ರೀತಿ ಪಾತ್ರರಾಗಿರುವಂತವರು. ಲಿಲ್ಲಿ ಮೇಡಮ್ ಅವರ ಅನುಪಸ್ಥಿತಿ ಹಾಗೂ ಉಪಸ್ಥಿತಿ ಯಾವುದೇ ಸಂದರ್ಭ ಇದ್ರೂ ಸಹ ರಾಮಮೂರ್ತಿ ಅವರು ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಹಾಜರಾಗುವಂತ ಒಬ್ಬ ವ್ಯಕ್ತಿ. ಏನೇ ಬಿಡು ಇಲ್ಲದ ಕೆಲಸ ಇದ್ರೂ ಸಹ ಶಾಲೆಯ ಒಂದು ಕೆಲಸಕ್ಕೆ, ವಿದ್ಯಾರ್ಥಿಗಳಿಗೆ, ಸ್ಪೋರ್ಟ್ಸ್ಗೆ ಇಂಥ ವಿಷಯಕ್ಕೆ ಬಂದಾಗ ಅತ್ಯಂತ ಉತ್ಸಾಹದಿಂದ ಶಾಲೆಯಲ್ಲಿ ಭಾಗವಹಿಸುವಂತ ವ್ಯಕ್ತಿ ಅಂತ ಹೇಳಿದ್ರೆ ರಾಮಮೂರ್ತಿ. ಟೀಚರ್ಸ್ ಗಳಿಗೆ, ಕಾರ್ಯಕ್ರಮಗಳಿಗೆ ಅಥವಾ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅಸಾಧ್ಯವಾಗುವಂತ ಪರಿಸ್ಥಿತಿ ಇದ್ರೆ, ಸಾಧ್ಯವಿಲ್ಲದಿದ್ರೆ ಆ ಕೆಲಸವನ್ನ ಸಮರ್ಥವಾಗಿ ನಿರ್ವಹಿಸುವಂತಹ ವ್ಯಕ್ತಿ ರಾಮಮೂರ್ತಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರನ್ನ ನಾವು ಅಭಿನಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಪಥಸಂಚಲನ ಕಾರ್ಯಕ್ರಮವನ್ನ ನಾವು ಕೈಗೊಂಡಿದ್ವಿ. ಈ ಪಥಸಂಚಲನ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಟೀಚರ್ಸೇ ಜಡ್ಜಸ್, ನಮ್ಮ ಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಟೀಚರ್ಸ್ಗಳು ಜಡ್ಜಸ್ ಆಗಿ, ಅದೇ ರೀತಿಯಲ್ಲಿ ಕಣ್ಣೂರಿನ ದೈಹಿಕ ಶಿಕ್ಷಣ ಶಿಕ್ಷಕಿಯವರು ಸಹ ಈ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡಿದ್ರು. ಸೊ ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ತೃತೀಯ ಸ್ಥಾನವನ್ನ ಪಡೆದಂತ ತಂಡ ಅದರ ಲೀಡರ್ ಈಗ ವೇದಿಕೆಗೆ ಬಂದು ಪ್ರಶಸ್ತಿಯನ್ನ, ತೃತೀಯ ಸ್ಥಾನವನ್ನ ಪಡೆದಂತ ತಂಡ ನೈಟ್ ಕಿಂಗ್, ಪ್ರಾಥಮಿಕ ಶಾಲೆಯ ನೈಟ್ ಕಿಂಗ್ಸ್ ತೃತೀಯ ಸ್ಥಾನ. ಬ್ಲಾಕ್ ಅಂಡ್ ವೈಟ್ ಬಣ್ಣದಲ್ಲಿ ರಾರಾಜಿಸ್ತಾ ಇರುವಂತಹ ತಂಡ ನೈಟ್ ಕಿಂಗ್ಸ್ ತೃತೀಯ ಬಹುಮಾನದೊಂದಿಗೆ. ಥ್ಯಾಂಕ್ ಯು. ಪಡೆದಂತಹ ತಂಡ ದ್ವಿತೀಯ ಸ್ಥಾನವನ್ನು ಪಡೆದಂತಹ ತಂಡ ಸ್ಪಾರ್ಕ್ಲಿಂಗ್ ಸ್ಟಾರ್ಸ್.
ಸ್ಪಾರ್ಕಿಂಗ್ ಸ್ಟಾರ್ಸ್. ನಮ್ಮ ಮಕ್ಕಳಿಗೆ ಹೆಸರು, ಲೀಡರ್ ಹೆಸರು ಹೇಳಿದ್ರೆ ಗೊತ್ತಾಗ್ಬೋದು ಬಹುಶಃ. ಲಕ್ಷ್ಮಿ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲೆಯ ಪ್ರೌಢಶಾಲೆಯನ್ನ ಮೀರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿದ್ದಾರೆ. ಸೊ ಅವರಿಗೆ ಅಭಿನಂದನೆಗಳು. ಈ ಒಂದು ಬಹುಮಾನವನ್ನು ಶ್ರೀಯುತರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಬಹುಮಾನಗಳನ್ನ ನೀಡಿದಂತವರಿಗೂ ಅದೇ ರೀತಿಯಲ್ಲಿ ಪಡೆದಂತವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೊನೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ SDMC ಅಧ್ಯಕ್ಷರಿಗೂ ಅದೇ ರೀತಿಯಲ್ಲಿ ನಮ್ಮ ದಾನಿಗಳಾಗಿರುವಂತಹ ಶ್ರೀಯುತ ಜೂಡ್ ಸರ್ ಅವರಿಗೂ ಅದೇ ರೀತಿಯಲ್ಲಿ ಇಲ್ಲಿಯ ಸ್ಥಳೀಯ ಕಾಂಟ್ರಾಕ್ಟರ್ ಆಗಿರುವಂತಹ ನಮ್ಮ ಬಿಲ್ಡಿಂಗ್ ನ ಕಾಂಟ್ರಾಕ್ಟ್ ಆಗಿರುವಂತಹ ರಕ್ಷಿತ್ ಅವರಿಗೂ ಕರಾವಳಿ ಬ್ಯಾಂಕಿನ ವ್ಯವಸ್ಥಾಪಕರಾಗಿರುವಂತಹ ಶ್ರೀಯುತ ಅನಿಲ್ ಸರ್ ಅವರಿಗೂ ಅದೇ ರೀತಿಯಲ್ಲಿ ಲಯನ್ಸ್ ಕ್ಲಬ್ಬಿನ ಶಾಂತ ಮೇಡಮ್ ಅವರಿಗೂ ಲಿಡಿಯಾ ಮೇಡಮ್ ಅವರಿಗೂ ಸವಿತಾ ಮೇಡಮ್ ಅವರಿಗೂ ಹಾಗೆ ಎಲ್ಲ ಆಯ್ತು. ಆಮೇಲೆ SDMC ಉಪಾಧ್ಯಕ್ಷೆ ಆಗಿರುವಂತಹ ಲಕ್ಷ್ಮಿ ಅವರಿಗೂ ಮಂಜಾ ನಾಯ್ಕ್ ಅವರಿಗೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗಿನಿಂದ ಈ ಹೊತ್ತಿನವರೆಗೂ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದಂತಹ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಎಲ್ಲ ಶಿಕ್ಷಕಿ ವೃಂದದವರಿಗೂ ಸಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದಂತಹ ಬೆಳಗಿನಿಂದ ಈ ಹೊತ್ತಿನವರೆಗೂ ನಮ್ಮ ಜೊತೆ ಸಂಜೆವರೆಗೂ ನಮ್ಮ ಜೊತೆಗೆ ಇರುವಂತಹ ಕಣ್ಣೂರಿನ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಆಗಿರುವಂತಹ ಆಲಿಸ್ ಮೇಡಮ್ ಇವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸೊ ಈ ಸಭಾ ಕಾರ್ಯಕ್ರಮವನ್ನ ನಾವೀಗ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನು ನಮ್ಮ ಆತ್ಮೀಯರಾಗಿರುವಂತಹ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಆಗಿರುವಂತಹ ಆಸಿಫ್ ಅವರು ಬೆಳಗಿನಿಂದ ಸುಮಾರು ಹೊತ್ತಿಂದ ಬಿಸಿಲಲ್ಲಿ ನಿಂತುಕೊಂಡು ಕಷ್ಟಪಡ್ತಾ ಇದ್ದೀರಿ. ನಿಮಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸೊ ಇದೀಗ ನಮ್ಮ ಸಭಾ ಕಾರ್ಯಕ್ರಮವನ್ನ ನಾವು ವಿಶೇಷವಾಗಿ ಹೇಳಲಿಕ್ಕೆ ಮರೆತೋಗಿರುವಂಥದ್ದು BEdನವರಿಗೆ ಈ ಎಲ್ಲ ಕಾರ್ಯಕ್ರಮದ ಮುಖ್ಯವಾದಂಥ ರೂವಾರಿಗಳು ಎಲ್ಲ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಗೇಮ್ಸ್ ಆಗಿರ್ಬೋದು ಎಲ್ಲದರಲ್ಲೂ ನಮ್ಮನ್ನ ಮೊದಲಿಂದಲೂ ತೊಡಗಿಸಿಕೊಂಡು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತವರು BEdನ ಪ್ರಶಿಕ್ಷಣಾರ್ಥಿಗಳು. ಇವತ್ತು ಅವರ ಕೊನೆಯ ದಿನ. ನಮ್ಮ ಶಾಲೆಯಲ್ಲಿ ಪ್ರಥಮ ವರ್ಷದ BEd ವಿದ್ಯಾರ್ಥಿಗಳು ತಮ್ಮ ಕೊನೆಯ ದಿನವನ್ನು ಇಲ್ಲಿ ಇವತ್ತು ಕಳೀತಾ ಇದ್ದಾರೆ. ನಾಳೆಯಿಂದ ಅವರು ವಾಪಸ್ ಅವರ ಶಾಲೆಗೆ ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಸಹ ಇದು ಒಂದು ಅತ್ಯಂತ ಉತ್ತಮವಾದಂತಹ ಅವಕಾಶ ಅಂತ ಹೇಳಿಕೊಂಡು ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಕೇಳಿ ಬೇರೆ ಶಾಲೆಗೆ ಹೋದಾಗ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳಿಕೊಂಡು ಹೇಳಿ. ಅದೇ ರೀತಿಯಲ್ಲಿ ಅತ್ತಾವರ ಶಾಲೆಯ ಅನುಭವವನ್ನು ಅವರಿಗೆ ಹೇಳಿ. ಯಾಕಂತ ಹೇಳಿದ್ರೆ BEdನ ವಿದ್ಯಾರ್ಥಿಗಳಿಗೆ ಅದೇ ರೀತಿಯ BEdನ ಲೆಕ್ಚರ್ಸ್ಗಳಿಗೂ ಸಮೇತ ಅಷ್ಟೇ ಅತ್ತಾವರ ಶಾಲೆಯಲ್ಲಿ ಕ್ಲಾಸ್ ಮಾಡೋದು ಅಂತ ಹೇಳಿದ್ರೆ ಅತ್ತಾವರ ಶಾಲೆಗೆ ಹೋಗಿ ನೋಡೋದು ಅಂತ ಹೇಳಿದ್ರೆ ಏನೋ ಒಂದು ವಿಶೇಷ ಅಂತ ಹೇಳಿಕೊಂಡು ಮೊದಲು ನಿಮ್ಮಲ್ಲಿದ್ದಂತಹ ಒಬ್ರು ಪ್ರಾಚಾರ್ಯರಾಗಿದ್ದಂಥವರು ದಿವಾಕರ್ ಶೆಟ್ರು. ಎಲ್ಲ ಟೀಚರ್ಸ್ಗಳು ಎಲ್ಲ ವಿದ್ಯಾರ್ಥಿಗಳು ನಾವು ಅತ್ತಾವರ ಶಾಲೆಗೆ ಹೋಗ್ತೇವೆ ಅಂತೇಳಿ ಹೇಳ್ತಾ ಇದ್ರಂತೆ. ಅದಕ್ಕೆ ದಿವಾಕರ್ ಶೆಟ್ರು ಉದ್ದೇಶಪೂರ್ವಕವಾಗಿ ಒಂದು ವಾರ ನಮ್ಮ ಶಾಲೆಗೆ ಬಂದು ನಿಮ್ಮ ಇವಾಲ್ಯುಯೇಟ್ ಮಾಡಿ ಹೋಗಿದ್ರು. ಏನಂತ ಸ್ಪೆಷಾಲಿಟಿ ಅತ್ತಾವರ ಶಾಲೆಯಲ್ಲಿ ಇದೆ ಅಂತ ಹೇಳಿಕೊಂಡು ಹೋಗುವಾಗ ಅವರು ಹೇಳಿ ಹೋದ್ರು, ಇಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇದೆ. ಏನಂತ ಹೇಳಿದ್ರೆ ಟೀಚರ್ಸ್ಗಳು BEdನ ಪ್ರಶಿಕ್ಷಣಾರ್ಥಿಗಳ ಜೊತೆಗೆ ಉತ್ತಮವಾದಂತ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅವರನ್ನು ಉತ್ತಮ ರೀತಿಯಲ್ಲಿ ಗೈಡ್ ಮಾಡ್ತಾ ಇದ್ರು ಅಂತ ಹೇಳಿಕೊಂಡು ಕೆಲವೊಂದು ಸಂದರ್ಭದಲ್ಲಿ ನಾವು ಪಾಠದ ವೀಕ್ಷಣೆಯ ಸಂದರ್ಭದಲ್ಲಿ ನಾವು ನಿಮಗೆ ಸೂಚನೆಗಳನ್ನ ಸ್ವಲ್ಪ ಖಡಕ್ ಆಗಿ ಕೊಟ್ಟಿರ್ಬೋದು. ಅದನ್ನ ಯಾವುದೇ ತಪ್ಪು ತಿಳಿಬೇಡಿ. ನಿಮಗೆ ನಿಮ್ಮ ಭವಿಷ್ಯದ ಒಂದು ದೃಷ್ಟಿಯಿಂದ ನಿಮ್ಮ ಮುಂದಿನ ನಿಮ್ಮ ಶಿಕ್ಷಕ ವೃತ್ತಿಗೆ ನೀವು ಕಾಲಿಡುವಂತವರು ಈ ಒಂದು ದೃಷ್ಟಿಯಿಂದ ಇದನ್ನು ನಾವು ನೀಡಿದ್ದೇವೆ ಅಂತೇಳಿ ಎಣಿಸ್ಕೊಳ್ತಾ ನಿಮಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸೇರಿದಂತ ಎಲ್ಲರಿಗೆ ಸಹ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಈಗ ನಿಲ್ಲಿಸ್ತಾ ಇದ್ದೇವೆ.